ಒಬ್ಬರೇ ಇಬ್ರೆ. ಹೌದು ಮಾತಾಜಿ, ಅಷ್ಟೊತ್ತನ ನೀವು ಪ್ರೇಯರ್ ಮಾಡೋ ತನಕ ಬರ್ತಾರೆ ಮಾತಾಜಿ ಅವರು. ಹೌದ್ರಾ? ಹೌದು. ಶುರು ಮಾಡಿ. ಹರೇ ಕೃಷ್ಣ. ಎಲ್ಲಾ ಭಕ್ತರಿಗೂ ಸುಸ್ವಾಗತ. ಶ್ರೀಲಾ ಪ್ರಭುಪಾದರ ಲೀಲಾಮೃತ ಓದುವಿಕೆಯ ತರಗತಿಗೆ ಸಂಪುಟ 6 ಮತ್ತು ಅಧ್ಯಾಯ 7 ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಗುರುವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾಧಯಿತ್ವಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇತಿ ನಾಮಿನೇ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರಾತ್ರಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಪ್ರಣಾಮ್ಸ್ ಮಾತಾಜಿ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಮಾತಾಜಿ. ಹರೇ ಕೃಷ್ಣ 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 ಮಾತಾಜಿ. ಮಾತಾಜಿ. ಸ್ಕ್ರೀನ್ ಕಾಣಿಸ್ತದೆ ಮಾತಾಜಿ? ಕಾಣಿಸ್ತಾ ಇದೆ ಮಾತಾಜಿ, ಕಾಣಿಸ್ತಾ ಇದೆ. ನಾವು ಎಷ್ಟನೇ ಪೇಜ್ ನಂಬರ್ ಅಲ್ಲಿ ಇದ್ದೇವೆ? 316 ಅಂತ ಮಾತಾಜಿ. ಓಕೆ. 360 360 ಅಂತ ಅಲ್ಲ ಮಾತಾಜಿ, ಜಾಸ್ತಿ ಹೋಗಿದ್ದೇವೆ ಮಾತಾಜಿ. 364 ಅಂತ ಮಾತಾಜಿ. ಒಂದ್ ನಿಮಿಷ ನೋಡ್ತೇನೆ, ಮೊಬೈಲ್ ಅಲ್ಲಿ ಹಾಕಿದ್ದೀನಿ ನಾನು. ಅಲ್ಲ, ಡಿವೋಟೀಸ್ ಹೇಳ್ತಾರೆ, ಅವ್ರಿಗೂ ನೆನಪಿದೆ. ಮಾತಾಜಿ. ಹೌದ್ರಾ? ನೋಡಿ, ರಾಮ್ ಜೇಠ್ಮಲಾನಿ
ಅಲ್ಲಿ ತನಕ ಆಗಿದೆ ಅಲ್ವಾ ಮಾತಾಜಿ? ಹಾ ಜೇಟ್ಮ 64 ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಹಾ ಇದು ಆಗಿದೆ ಮಾತಾಜಿ. ಇವಾಗ ಇನ್ನೊಂದು ತೆಗಿತೀನಿ. ಸೊ ಅದು ಹ್ಮ್ ಇದು ಇಲ್ಲಿ ತನಕ ಆಗಿದೆ ಮಾತಾಜಿ. ನೋಡಿ 364 ತನಕ 363 ನೋಡಿ. ಇದು 64 ಲಾಸ್ಟ್. ಆಗಿದೆ. ಅವರುಗಳ ಸಹಾಯ ಬೇಕಾಗಿತ್ತು. ಇಲ್ಲಿ ತನಕ ಆಗಿದೆ. 364. ಹೌದು ಇವತ್ತು. ಸ್ಕ್ರೀನ್ ಕಾಣಿಸ್ತದಲ್ವಾ? ಸ್ಕ್ರೀನ್ ಇವಾಗ ಬಂತು ಮಾತಾಜಿ, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಓಕೆ ಮಾತಾಜಿ. ಇವತ್ತು ಎ ಆಲ್ಫಾಬೆಟ್ ನಿಂದ ಸ್ಟಾರ್ಟ್ ಆಗತ್ತೆ. ಎ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಗಿರಿರಾಜರು ಶ್ರೀ ಜೇಠ್ಮಲಾನಿಯವರನ್ನು ಶ್ರೀಲ ಪ್ರಭುಪಾದರಿಗೆ ಪರಿಚಯಿಸಿದರು. ಕೊಳಚೆ ಪ್ರದೇಶಗಳ ಸ್ಥಿತಿಗತಿಗಳನ್ನು ಸುಧಾರಿಸುವುದರಲ್ಲಿ ಜೇಠ್ಮಲಾನಿಯವರಿಗಿದ್ದ ಆಸಕ್ತಿಯ ವಿಷಯವನ್ನು ಕೇಳಿದಾಗ ಪ್ರಭುಪಾದರೆಂದರು, ಹಾಗಾದರೆ ನಾವು ಚೈತನ್ಯ ಮಹಾಪ್ರಭುವಿನ ಮಾರ್ಗದಲ್ಲಿ ಹರಿಜನರನ್ನು ಸುಲಭವಾಗಿ ಮೇಲೆತ್ತಬಹುದು. ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳು ಹರೇ ಕೃಷ್ಣ ಚಳುವಳಿಯ ಪ್ರವರ್ತಕರೆಂದು ಅವರು ವಿವರಿಸಿದರು. ಹರೇ ಕೃಷ್ಣ ಮಂತ್ರ ಪ್ರದಾನ ಮಾಡಿ ಪತಿತ ಜನಗಳೆಲ್ಲರ ಯಾತನೆಗಳನ್ನು ಹೋಗಲಾಡಿಸುವುದೇ ಅವರುಗಳ ಚಳುವಳಿಯ ಉದ್ದೇಶವೆಂದು ಹೇಳಿದರು. ಆದರೆ ಹೀಗೆ ಹೇಳಿಕೆ ಕೊಟ್ಟರೆ ನಿಮಗೆ ಸಾಕ್ಷ್ಯ ಬೇಕಲ್ಲ, ಹೇಳಿ, ನೀವು ವಕೀಲರು, ಆದ್ದರಿಂದ ನಿಮಗೆ ಸಾಕ್ಷಿ ಎರಡೂ ಬೇಕಲ್ಲವೇ ಎಂದು ಸಮಾಧಾನದಿಂದ ಅತಿಥಿಯನ್ನು ಕಂಡು ತಲೆಯಾಡಿಸುತ್ತಾ ಕೇಳಿದರು. ನನ್ನ ಮೇಲೆ ಆರೋಪ ಹೊರಿಸಬೇಡಿ ಎಂದರು ಜೇಠ್ಮಲಾನಿ. ಆರೋಪಿಸುತ್ತಿಲ್ಲ ಶ್ರೀಲ ಪ್ರಭುಪಾದರೆಂದರು, ಅದು ನಿಜ. ಸಾಕ್ಷ್ಯವಿಲ್ಲದೆ ಆಧಾರವಿಲ್ಲದೆ ನ್ಯಾಯ ನಿರ್ಣಯ ಮಾಡುವುದು ಹೇಗೆ? ಪ್ರಭುಪಾದರು ನರೋತ್ತಮದಾಸ ಠಾಕೂರರ ಹಾಡಿನ ಸಾಕ್ಷ್ಯವನ್ನು ಒದಗಿಸಿದರು. ಆ ಹಾಡಿನಲ್ಲಿ ಹರೇ ಕೃಷ್ಣ ಚಳುವಳಿಯಿಂದ ರಕ್ಷಿಸಲ್ಪಟ್ಟ ಜಗಾಯ್ ಮತ್ತು ಮಾಧಾಯ್ ಎಂಬ ಇಬ್ಬರು ಪಾತಕಿಗಳ ಪ್ರಸ್ತಾವವಿದೆ. ಅದು 500 ವರ್ಷಗಳ ಹಿಂದಿನ ಮಾತೆಂದು ಹೇಳಿದರು. ಆದರೆ ಇಂದು ಹರೇ ಕೃಷ್ಣ ಚಳುವಳಿಯಲ್ಲಿ ಕುಡುಕರು, ಅಕ್ರಮ ಕಾಮನಿರತರು ಹೇಗೆ ಸಾಧುಗಳಾಗಿದ್ದಾರೆಂಬುದನ್ನು ವಾಸ್ತವವಾಗಿ ನೋಡಬಹುದಾಗಿದೆ ಎಂದರು. ಕೃಷ್ಣ ಪ್ರಜ್ಞೆ ಎಷ್ಟು ಸೊಗಸಾದುದೆಂದರೆ ಎಲ್ಲರನ್ನೂ ಮೇಲೆತ್ತಬಹುದು. ಹರಿಜನ ಎಂದರೇನು? ಅವರನ್ನೂ ಮೇಲೆತ್ತಬಹುದು. ಶ್ರೀ ಜೇಠ್ಮಲಾನಿಗಳು ಸಾರ್ವಜನಿಕ ಸೇವೆ, ಸಮಾಜ ಸೇವೆಯ ಬಗೆಗೆ ಭಗವದ್ಗೀತೆ ಏಕೆ ಒತ್ತು ಕೊಡುವುದಿಲ್ಲವೆಂದು ಕೇಳಿದರು. ಅದರ ಅಗತ್ಯವಿಲ್ಲ ಪ್ರಭುಪಾದರೆಂದರು. ಇದು ಬದುಕಿನ ಪಾಶವೀಕಲ್ಪನೆ. ನಾಯಿಗಳು ಕೂಡ ಒಟ್ಟಿಗೆ ಸೇರಿ ವೌ 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 ಎಂದು ಸದ್ದು ಮಾಡುತ್ತವೆ. ಮನುಷ್ಯ ಕೂಡ ಹಾಗೆ ಮಾಡಬಲ್ಲ. ಆದರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವೇನು? ಆದರೆ ಪ್ರಾಣಿಗಳು ಪರಸ್ಪರ ಸೇವೆ ಮಾಡುತ್ತವೆಯೇ ಎಂಬುದು ನನಗೆ ಗೊತ್ತಿಲ್ಲ. ಮನುಷ್ಯರು ಸಹಾಯ ಮಾಡುತ್ತಾರೆ ಎಂದರು ಜೇಠ್ಮಲಾನಿ. ಸಾಕಾ ಮಾತಾಜಿ? ಹರೇ ಕೃಷ್ಣ. ನಿಮಿಷ ಮಾತಾಜಿ. ಇಲ್ಲ, ಇನ್ನು ಸ್ವಲ್ಪ ಇದೆ ಅಲ್ವಾ ಮಾತಾಜಿ? ಓದಿ. ಸೇವೆಯಿಂದೇನು ಪ್ರಯೋಜನ? ಪ್ರಭುಪಾದರೆಂದರು, ನೀವು ಏನು ಮಾಡಬಲ್ಲಿರಿ? ಏನು ಸೇವೆ ಮಾಡಿದ್ದೀರಿ? ಪ್ರಕೃತಿಯ ನಿಯಮದಿಂದಾಚೆ ಏನೂ ಮಾಡಲಾರಿರಿ. ಈಗ ಇಂದಿರಾ ಗಾಂಧಿ ತುಂಬಾ ಕಷ್ಟದಲ್ಲಿದ್ದಾರೆ.
ನೀವು ಏನು ಮಾಡಬಲ್ಲಿರಿ? ಒಂದು ದಿನ ಎಲ್ಲ ಮುಗಿಯುತ್ತದೆ. ಪ್ರಕೃತಿ ನಿಯಮ ತುಂಬಾ ನಿಷ್ಠುರವಾದದ್ದು. ನೀವು ಏನೂ ಮಾಡಲಾರಿರಿ. ಸಹಾಯ ಮಾಡುತ್ತೇನೆಂಬ ಪೊಳ್ಳು ಪ್ರತಿಷ್ಠೆ ನಿಮ್ಮಲ್ಲಿದೆ, ಆದರೆ ಅದು ಸಾಧ್ಯವಿಲ್ಲ. ಪ್ರಕೃತಿ ಕ್ರಿಯಮಾಣಾನಿ, ಪ್ರಕೃತಿಯೇ ಎಲ್ಲವನ್ನು ಮಾಡುತ್ತದೆ. ಗೀತಾ 3.27. ನೀನು ದೇಹವಲ್ಲ ಆತ್ಮ ಎಂದು ಅರ್ಥ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬಹುದು ಅಷ್ಟೇ. ಇದೇ ನಿಮ್ಮ ಕರ್ತವ್ಯ, ಇದೇ ಧರ್ಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಕೃಷ್ಣ. ಸೊ ಗಿರಿರಾಜರು ಶ್ರೀ ಜೇಠ್ಮಲಾನಿ ಅವರನ್ನ ಶ್ರೀಲ ಪ್ರಭುಪಾದರಿಗೆ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಆಮೇಲೆ ಕೊಳಚೆ ಪ್ರದೇಶಗಳ ಸ್ಥಿತಿಗತಿಗಳನ್ನು ಸುಧಾರಿಸುವುದರಲ್ಲಿ ಜೇಠ್ಮಲಾನಿ ಅವರಿಗಿದ್ದ ಆಸಕ್ತಿಯ ವಿಷಯವನ್ನು ಪ್ರಭುಪಾದರು ಕೇಳಿದಾಗ ಅವ್ರಿಗೆ ತುಂಬಾನೇ ಇದಾಗುತ್ತೆ, ಪರವಾಗಿಲ್ಲ ಅಂತ ಒಂದು ಸಮಾಧಾನ ಆಗುತ್ತೆ. ಹಾಗಾದ್ರೆ ನಾವು ಚೈತನ್ಯ ಮಹಾಪ್ರಭುವಿನ ಮಾರ್ಗದಲ್ಲಿ ಹರಿಜನರನ್ನು ಸುಲಭವಾಗಿ ಮೇಲೆತ್ತಬಹುದು ಅಂತ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ಹರೇ ಕೃಷ್ಣ ಚಳುವಳಿಯ ಪ್ರವರ್ತಕರೆಂದು ಅವರು ವಿವರಿಸಿದ್ರು. ಸೊ ಜೇಠ್ಮಲಾನಿ ಅವರಿಗೆ ಅವ್ರು ಹೇಳ್ತಾರೆ, ಚೈತನ್ಯ ಮಹಾಪ್ರಭು, ನಿತ್ಯಾನಂದ ನಿತ್ಯಾನಂದ ಪ್ರಭುಗಳು ಹರೇ ಕೃಷ್ಣ ಚಳುವಳಿಯ ಅವರಿಬ್ರು ಪ್ರವರ್ತಕರು. ಹರೇ ಕೃಷ್ಣ ಮಂತ್ರ ಪ್ರದಾನ ಮಾಡಿ ಪತಿತ ಜನಗಳೆಲ್ಲರ ಯಾತನೆಗಳನ್ನ ಹೋಗಲಾಡಿಸುವುದೇ ಅವರುಗಳ ಚಳುವಳಿಯ ಉದ್ದೇಶವೆಂದು ಅವರು ಹೇಳ್ತಾರೆ. ಆದರೆ ಈಗ ಹೇಳಿಕೆ ಕೊಟ್ಟರೆ ನಿಮ್ಗೆ ಸಾಕ್ಷ್ಯ ಬೇಕಲ್ಲ ಅಂತ ಪ್ರಭುಪಾದ್ರೆ ಕೇಳ್ತಾರೆ. ನೀವು ವಕೀಲರು ಬೇರೆ, ಆದ್ದರಿಂದ ನಿಮ್ಗೆ ಸಾಕ್ಷ್ಯನೂ ಬೇಕು, ಸಾಕ್ಷಿನೂ ಎರಡೂ ಬೇಕಲ್ಲ ಎಂದು ಸಮಾಧಾನದಿಂದಲೇ ಅತಿಥಿಯನ್ನು ಕಂಡು ತಲೆಯಾಡಿಸುತ್ತಾ ಕೇಳಿದ್ರು. ನನ್ನ ಮೇಲೆ ಆರೋಪ ಹೊರಿಸಬೇಡಿ ಎಂದು ಜೇಠ್ಮಲಾನಿ ಹೇಳ್ತಾರೆ. ಆರೋಪಿಸುತ್ತಿಲ್ಲ ಶ್ರೀಲ ಪ್ರಭುಪಾದರು ಎಂದ್ರು. ಅದು ನಿಜ. ಸಾಕ್ಷ್ಯವಿಲ್ಲದೆ, ಆಧಾರವಿಲ್ಲದೆ ನ್ಯಾಯ ನಿರ್ಣಯ ಮಾಡುವುದು ಹೇಗೆ? ಪ್ರಭುಪಾದರು ನರೋತ್ತಮ ದಾಸ ಠಾಕೂರರ ಹಾಡಿನ ಸಾಕ್ಷ್ಯವನ್ನು ಅವರು ಒದಗಿಸಿದ್ರು. ಈ ಹಾಡಿನಲ್ಲಿ ಹರೇ ಕೃಷ್ಣ ಚಳವಳಿಯಿಂದ ರಕ್ಷಿಸಲ್ಪಟ್ಟ ಜಗಾಯ್ ಮತ್ತು ಮದಾರ್ ಎಂಬ ಇಬ್ಬರು ಪಾತಕಿಗಳ ಪ್ರಸ್ತಾಪ ಇದೆಯಂತೆ ಅದರಲ್ಲಿ. ಸೊ ಅದು 500 ವರ್ಷಗಳ ಹಿಂದಿನ ಮಾತೆಂದು ಪ್ರಭುಪಾದರು ಹೇಳ್ತಾರೆ ಅವ್ರಿಗೆ. ಆದರೆ ಇಂದು ಹರೇ ಕೃಷ್ಣ ಚಳವಳಿಯಲ್ಲಿ ಕುಡುಕರು ಮತ್ತು ಅಕ್ರಮ ಕಾಮನಿರತರು ಹೇಗೆ ಸಾಧುಗಳಾಗಿದ್ದಾರೆಂಬುದನ್ನು ವಾಸ್ತವವಾಗಿ ನೋಡಬಹುದಾಗಿದೆ ಎಂದರು. ಹರೇ ಕೃಷ್ಣ ಎಷ್ಟು ಸೊಗಸಾದುದೆಂದರೆ ಎಲ್ಲರನ್ನೂ ಮೇಲೆತ್ತಬಹುದು. ಹರಿಜನ ಎಂದರೇನು? ಅವರನ್ನು ಮೇಲೆತ್ತಬಹುದು. ಶ್ರೀ ಜೇಠ್ಮಲಾನಿ ಸಾರ್ವಜನಿಕ ಸೇವೆ, ಸಮಾಜ ಸೇವೆಯ ಬಗೆಗೆ ಭಗವದ್ಗೀತೆ ಏಕೆ ಒತ್ತು ಕೊಡುವುದಿಲ್ಲವೆಂದು ಕೇಳಿದರು. ಸೊ ಪ್ರಭುಪಾದರು ಹೇಳ್ತಾರೆ, ಸೊ ಈ ಹರೇ ಕೃಷ್ಣ ಪ್ರಜ್ಞೆ ಅನ್ನೋದು ತುಂಬಾ ಸೊಗಸು. ಅದು ಯಾರನ್ನ ಬೇಕಾದ್ರೂ ಮೇಲೆತ್ತುತ್ತೆ, ಇವನ್ನ ಹರಿಜನರನ್ನು ಎತ್ತುತ್ತೆ ಅಂತ ಹೇಳಿದಾಗ ಜೇಠ್ಮಲಾನಿ ಅವರು ಹೇಳ್ತಾರೆ ಸಾರ್ವಜನಿಕ ಸೇವೆ, ಸಮಾಜ ಸೇವೆಯ ಬಗೆಗೆ ಸೊ ಭಗವದ್ಗೀತೆ ಏಕೆ ಒತ್ತು ಕೊಡುವುದಿಲ್ಲ ಅಂತ ಕೇಳ್ತಾರೆ. ಅದರ ಅಗತ್ಯವಿಲ್ಲ. ಪ್ರಭುಪಾದರು ಹೇಳ್ತಾರೆ, ಇದು ಬದುಕಿನ ಪಾಶವೀ ಕಲ್ಪನೆ. ನಾಯಿಗಳು ಕೂಡ ಒಟ್ಟಿಗೆ ಸೇರಿ ಬೌ 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 ಎಂದು ಸದ್ದು ಮಾಡುತ್ತವೆ. ಮನುಷ್ಯ ಕೂಡ ಹಾಗೆ ಮಾಡಬಲ್ಲ. ಆದರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವೇನು? ಸೊ ಇದು ಕಠೋರವಾಗಿ ಹೇಳ್ತಾ ಇದ್ದಾರೆ ಇವರು. ಆದರೆ ಪ್ರಾಣಿಗಳು ಪರಸ್ಪರ ಸೇವೆ ಮಾಡುತ್ತವೆಯೇ ಎಂಬುದು ನನಗೆ ಗೊತ್ತಿಲ್ಲ. ಮನುಷ್ಯರು ಸಹಾಯ ಮಾಡುತ್ತಾರೆ ಎಂದು ಜೇಠ್ಮಲಾನಿ ಹೇಳ್ತಾರೆ. ಸೊ ಸೇವೆಯಿಂದೇನು ಪ್ರಯೋಜನ? ಪ್ರಭುಪಾದರು ಕೇಳ್ತಾರೆ, ನೀವು ಏನು ಮಾಡಬಲ್ಲಿರಿ? ಏನು ಸೇವೆ ಮಾಡಿದ್ದೀರಿ? ಪ್ರಕೃತಿಯ ನಿಯಮದಿಂದಾಚೆ ಏನೂ ನೀವು ಮಾಡಲಾರಿರಿ. ಈಗ ಇಂದಿರಾ ಗಾಂಧಿ ತುಂಬಾ ಕಷ್ಟದಲ್ಲಿದ್ದಾರೆ, ನೀವು ಏನ್ ಮಾಡ್ತೀರಾ? ಒಂದು ದಿನ ಎಲ್ಲ ಮುಗಿಯುತ್ತದೆ. ಪ್ರಕೃತಿ ನಿಯಮ ತುಂಬಾ ನಿಷ್ಠೂರವಾದದ್ದು, ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಹಾಯ ಮಾಡುತ್ತೇನೆ ಅಂತ ಪೊಳ್ಳು ಪ್ರತಿಷ್ಠೆ ನಿಮ್ಮಲ್ಲಿ ಇದೆ ಅಷ್ಟೇ, ಆದರೆ ಅದು ಸಾಧ್ಯವಿಲ್ಲ. ಪ್ರಕೃತಿ ಕ್ರಿಯಮಾಣಾನಿ, ಪ್ರಕೃತಿಯೇ ಎಲ್ಲವನ್ನು ಮಾಡುತ್ತದೆ. ಇದು ಭಗವದ್ಗೀತೆ 3.27 ಇದೆ. ನೀನು ದೇಹವಲ್ಲ ಆತ್ಮ ಎಂದು ಅರ್ಥ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬಹುದು ಅಷ್ಟೇ. ಇದೇ ನಿಮ್ಮ ಕರ್ತವ್ಯ, ಇದೇ ಧರ್ಮ. ಸೊ ನೀನು ದೇಹವಲ್ಲ ಆತ್ಮ ಅಂತ ಅರ್ಥ ಮಾಡ್ಕೋಬೇಕು, ಅದೇ ಒಂದು ಸೇವೆ ಅಂತೆ. ಸೊ ಅದೇ ನಮ್ಮ ಕರ್ತವ್ಯ, ಅದೇ ನಮ್ಮ ಧರ್ಮ ಅನ್ನುವಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಜೇಠ್ಮಲಾನಿ ಅವ್ರ ಮೂಲಕ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಯಾರು ಮಾತಾಜಿ? ಗಾಯತ್ರಿ ಮಾತಾಜಿ. ಗಾಯತ್ರಿ. ಆದರೆ ಜೇಠ್ಮಲಾನಿಯವರು ಪ್ರತಿಭಟಿಸಿ ಸುತ್ತಲೂ ಸಾಕಷ್ಟು ನೋವಿದೆ ಎಂದರು. ಸಹಾನುಭೂತಿ ಇರುವುದು ಒಳ್ಳೆಯದೆಂದು ಪ್ರಭುಪಾದರು ಒಪ್ಪಿಕೊಂಡರು. ಆದರೆ ನೋವಿನ ಉಪಶಮನಕ್ಕೆ ಏನಾದರೂ ಮಾಡಬೇಕು ಎಂದರು. ಆದುದರಿಂದ ದುಃಖವನ್ನು ಹೇಗೆ ನಿಲ್ಲಿಸಬಹುದು ಎಂಬುದನ್ನು ನಾವು ಮೊದಲು ತಿಳಿಯಬೇಕು. ಆಮೇಲೆ ನೀವು
ಅವಶ್ಯಕವಾದುದನ್ನು ಮಾಡಿ, ಹಾಗಲ್ಲದೆ ಏನು ಮಾಡಬೇಕೆಂಬುದನ್ನು ತಿಳಿಯದಿದ್ದರೆ ಪ್ರಯೋಜನವೇನು? ದುಃಖಾಲಯಂ ಅಶಾಶ್ವತಂ. ನೀವು ಭಗವದ್ಗೀತೆ ಓದಿದ್ದೇನೆಂದು ಜೆಠ್ಮಲಾನಿ ಹೇಳಿದರು. ಭಗವದ್ಗೀತೆ ಹೇಗೆ ಪ್ರಾಯೋಗಿಕವಾಗಬಹುದೆಂಬುದು ಅವರಿಗೆ ಅರ್ಥವಾಗಲಿಲ್ಲ. ಆದರೂ ಅವರು ಗೌರವದಿಂದ ಶ್ರೀಲ ಪ್ರಭುಪಾದರ ಮಾತನ್ನು ಕೇಳುತ್ತಾ ಅವರ ಅಪಾರ ಶ್ರದ್ಧೆಯನ್ನು ಮೆಚ್ಚಿಕೊಂಡರು. ಆದರೆ ಕೆಲವು ನಿಮಿಷಗಳಾದ ಮೇಲೆ ಅವರು ಹೊರಡಲು ಸಿದ್ಧರಾದರು. ಗಿರಿರಾಜರನ್ನು ಸಂಪರ್ಕಿಸುವುದಾಗಿ ಹೇಳಿದರು. ಪ್ರಭುಪಾದರು ಮಾತನ್ನು ಮುಂದುವರಿಸುತ್ತಲೇ ಜೆಠ್ಮಲಾನಿಯವರಿಗೆ ಪ್ರಸಾದ ತರುವಂತೆ ಹೇಳಿದರು. ಮಾನ್ಯರೇ, ಜೆಠ್ಮಲಾನಿ ಹೇಳಿದರು, ನಾನು ಬರುತ್ತೇನೆ, ನಿಮ್ಮ ಕೃಪೆ ಇರಲಿ. ಮತ್ತೆ ನಾವು ಯಾವ ಭೇದ ಭಾವವಿಲ್ಲದೆ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುತ್ತಿದ್ದೇವೆ ಎಂದರು ಪ್ರಭುಪಾದರು. ಇದು ಆಧ್ಯಾತ್ಮಿಕ ವೇದಿಕೆಯ ಮೇಲಿನ ಸಮಾವೇಶ. ಅರ್ಥ ಮಾಡಿಕೊಳ್ಳಲು ಯತ್ನಿಸಿ ಜೆಠ್ಮಲಾನಿಯವರು ಪ್ರಭುಪಾದರ ಚಳವಳಿಗೆ ತಮ್ಮಿಂದ ಏನಾದರೂ ಸಹಾಯವಾದೀತೆಂದು ಆಶಿಸಿದರು. ಹೌದು ಪ್ರಭುಪಾದರೆಂದರು, ಇದು ಅಗತ್ಯವಾಗಿ ಬೇಕಾಗಿದೆ, ನೀವು ಸಹಕಾರ ನೀಡಬೇಕು. ಜೆಠ್ಮಲಾನಿಯವರು ಎಂದರು, ಯಾವುದೇ ಸಮಯದಲ್ಲಿ ನಿಮ್ಮ ಆಜ್ಞೆ ಪಾಲಿಸುತ್ತೇನೆ, ಪ್ರಸಾದವನ್ನು ಸ್ವೀಕರಿಸಿ ಎಂದು ಪ್ರಭುಪಾದರು. ಮೊದಲು ಜೆಠ್ಮಲಾನಿಯವರು ಪ್ರಸಾದವನ್ನು ಕಾರಿನ ಹತ್ತಿರ ತಂದು ಕೊಟ್ಟರೆ ತಾವು ಸಕಾಲಕ್ಕೆ ಸಾರ್ವಜನಿಕ ಸಭೆಗೆ ಹೋಗಲು ಅನುಕೂಲವಾಗುತ್ತೆಂದು ಹೇಳಿದರು. ಆದರೆ ಪ್ರಭುವಿನ ಪ್ರಸಾದವನ್ನು ಗೌರವಿಸುವ ರೀತಿ ಅದಲ್ಲ ಎಂದು ಪ್ರಭುಪಾದರು ಒತ್ತಾಯಿಸಿದರು. ದಯವಿಟ್ಟು ತಡೆಯಿರಿ ಎಂದರು. ಜೆಠ್ಮಲಾನಿ ಪ್ರಭುಪಾದರ ಸಮ್ಮುಖದಲ್ಲಿ ತಿನ್ನ ಬಯಸುವುದಿಲ್ಲ ಎಂದು ಹೇಳಿದರು. ಆದರೆ ಇದು ಪ್ರೀತಿಯ ವಿನಿಮಯ ಎಂದು ಹೇಳಿ ತಿನ್ನುವಂತೆ ಒತ್ತಾಯಿಸಿದರು. ಕೊನೆಗೆ ತುಂಬು ತಟ್ಟೆಯ ಪ್ರಸಾದ ಬಂದಾಗ ಜೆಠ್ಮಲಾನಿ ಮೆಚ್ಚಿಕೊಂಡರು. ಅವರು ತುಂಬಾ ಧಾವಾಂತದಲ್ಲಿದ್ದು ಇಡೀ ದಿನ ಏನೂ ತಿಂದಿರಲಿಲ್ಲ. ಪ್ರಸಾದ ತುಂಬಾ ರುಚಿಕರವಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಆದ್ರೆ ಜೇಠ್ಮಲಾನಿಯವರು ಪ್ರತಿಭಟಿಸಿ ಸುತ್ತಲೂ ಸಾಕಷ್ಟು ನೋವಿದೆ ಅಂತ ಹೇಳ್ತಾರೆ. ಸಹಾನುಭೂತಿ ಇರುವುದು ಒಳ್ಳೆಯದೆಂದು ಪ್ರಭುಪಾದರು ಒಪ್ಕೋತಾರೆ. ಆದ್ರೆ ನೋವಿನ ಉಪಶಮನಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳ್ತಾರೆ ಪ್ರಭುಪಾದರು. ಆದುದರಿಂದ ದುಃಖವನ್ನು ಹೇಗೆ ನಿಲ್ಲಿಸಬಹುದು ಎಂಬುದನ್ನು ನಾವು ಮೊದಲು ತಿಳಿಬೇಕು. ಆಮೇಲೆ ನೀವು ಅವಶ್ಯಕವಾದದ್ದನ್ನು ಮಾಡಿ, ಆಗಲ್ಲದೆ ಏನು ಮಾಡಬೇಕೆಂದು ತಿಳಿಯದಿದ್ದರೆ ಪ್ರಯೋಜನವೇನು ಅಂತ ಕೇಳ್ತಾರೆ. ದುಃಖಾಲಯಂ ಅಶಾಶ್ವತಂ. ನೀವು ಭಗವದ್ಗೀತೆ ಓದಿದ್ದೀರಲ್ಲವೇ? ದುಃಖಾಲಯಂ ಅಶಾಶ್ವತಂ ಅಂತ ಅದು ಭಗವದ್ಗೀತೆನಲ್ಲಿ ಬಂದಿದೆ. ಅದಕ್ಕೆ ಭಗವದ್ಗೀತೆ ಓದಿದ್ದೀರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಓದಿದ್ದೇನೆಂದು ಜೇಠ್ಮಲಾನಿ ಹೇಳ್ತಾರೆ. ಭಗವದ್ಗೀತೆ ಹೇಗೆ ಪ್ರಾಯೋಗಿಕವಾಗಬಹುದೆಂಬುದು ಅವರಿಗೆ ಅರ್ಥವಾಗ್ಲಿಲ್ಲ. ಆದರೂ ಅವರು ಗೌರವದಿಂದ ಶ್ರೀಲಾ ಪ್ರಭುಪಾದರ ಮಾತನ್ನು ಕೇಳ್ತಾ ಅವರ ಅಪಾರ ಶ್ರದ್ಧೆಯನ್ನ ಅವರು ಮೆಚ್ಕೋತಾರೆ. ಆದ್ರೆ ಕೆಲವು ನಿಮಿಷಗಳಾದ್ಮೇಲೆ ಅವರು ಹೊರಡಲು ಸಿದ್ಧರಾಗ್ತಾರೆ. ಸೊ ಗಿರಿರಾಜರನ್ನು ಸಂಪರ್ಕಿಸುವುದಾಗಿ ಹೇಳ್ತಾರೆ. ಪ್ರಭುಪಾದರು ಮಾತನ್ನು ಮುಂದುವರಿಸುತ್ತಲೇ ಜೇಠ್ಮಲಾನಿಯವರಿಗೆ ಪ್ರಸಾದ ತರುವಂತೆ ಹೇಳ್ತಾರೆ. ಮಾನ್ಯರೇ, ಜೇಠ್ಮಲಾನಿ ಹೇಳಿದರು, ನಾನು ಬರುತ್ತೇನೆ, ನಿಮ್ಮ ಕೃಪೆ ಇರಲಿ ಮತ್ತೆ ಅಂತ ಹೇಳ್ತಾರೆ ಪ್ರಭುಪಾದರಿಗೆ. ಸೊ ನಾವು ಯಾವ ಭೇದ ಭಾವವಿಲ್ಲದೆ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುತ್ತಿದ್ದೇವೆ ಎಂದರು ಪ್ರಭುಪಾದರು. ಇದು ಆಧ್ಯಾತ್ಮ ವೇದಿಕೆಯ ಮೇಲಿನ ಸಮಾವೇಶ. ಅರ್ಥ ಮಾಡಿಕೊಳ್ಳಲು ಯತ್ನಿಸಿ. ಜೇಠ್ಮಲಾನಿಯವರು ಪ್ರಭುಪಾದರ ಚಳುವಳಿಗೆ ತಮ್ಮಿಂದ ಏನಾದರೂ ಸಹಾಯವಾದೀತೆಂದು ಆಶಿಸಿದರು. ಹೌದು ಪ್ರಭುಪಾದರು ಎಂದರು, ಇದು ಅಗತ್ಯವಾಗಿ ಬೇಕಾಗಿದೆ, ನಿಮ್ಮ ಸಹಕಾರ ಚಳುವಳಿಗೆ ನೀವು ಸಹಕಾರ ನೀಡಬೇಕು ಅಂತ ಹೇಳ್ತಾರೆ. ಜೇಠ್ಮಲಾನಿಯವರೆಂದರು, ಯಾವುದೇ ಸಮಯದಲ್ಲಿ ನಿಮ್ಮ ಆಜ್ಞೆ ಪಾಲಿಸುತ್ತೇನೆ, ಪ್ರಸಾದವನ್ನು ಸ್ವೀಕರಿಸಿ ಎಂದರು ಪ್ರಭುಪಾದರು. ಪ್ರಸಾದವನ್ನ ನೀವು ಸ್ವೀಕರಿಸಿ ಅಂತ ಕೊಡ್ತಾರೆ. ಸೊ ಮೊದಲು ಏನ್ ಮಾಡ್ತಾರೆ, ಜೇಠ್ಮಲಾನಿಯವರು ಪ್ರಸಾದವನ್ನು ಕಾರಿನ ಹತ್ರ ತಂದು ಕೊಟ್ರೆ ತಾವು ಸಕಾಲಕ್ಕೆ ಸಾರ್ವಜನಿಕ ಸಭೆಗೆ ಹೋಗಲು ಅನುಕೂಲವಾಗುತ್ತದೆಂದು ಹೇಳ್ತಾರೆ. ಆದರೆ ಪ್ರಭುವಿನ ಪ್ರಸಾದವನ್ನು ಗೌರವಿಸುವ ರೀತಿ ಅದಲ್ಲ ಅಂತ ಪ್ರಭುಪಾದರು ಒತ್ತಾಯಿಸಿದ್ರು. ಸೊ ದಯವಿಟ್ಟು ತಡೆಯಿರಿ ಎಂದರು ಜೇಠ್ಮಲಾನಿ. ಪ್ರಭುಪಾದರ ಸಮ್ಮುಖದಲ್ಲಿ ತಿನ್ನ ಬಯಸುವುದಿಲ್ಲ ಎಂದು ಹೇಳ್ತಾರೆ ಜೇಠ್ಮಲಾನಿಯವರು. ಆದ್ರೆ ಇದು ಪ್ರೀತಿಯ ವಿನಿಮಯ ಎಂದು ಹೇಳಿ ತಿನ್ನುವಂತೆ ಒತ್ತಾಯಿಸ್ತಾರೆ. ಕೊನೆಗೆ ತುಂಬು ತಟ್ಟೆಯ ಪ್ರಸಾದ ಬಂದಾಗ ಜೇಠ್ಮಲಾನಿ ಮೆಚ್ಚಿಕೊಂಡ್ರು. ಆಮೇಲೆ ಅವರು ತುಂಬುವ ಧಾವಂತದಲ್ಲಿದ್ದು ಇಡೀ ದಿನ ಏನೂ ತಿಂದಿರ್ಲಿಲ್ಲ ಅವರು. ಆ ಪ್ರಸಾದ ತುಂಬಾ ರುಚಿಕರವಾಗಿತ್ತು ಅಂತ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ ಓದಿ. ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ.
ಇಲ್ಲಿಂದಾನೆ ಬಿಡು ಬೀಸಾಗಿ. ಇಲ್ಲಿಂದ ಅತಿಥಿ ತಿನ್ನುವುದನ್ನು ಅತಿಥಿ ತಿನ್ನುವುದನ್ನು ಸಂತೋಷದಿಂದ ನೋಡುತ್ತಾ ಪ್ರಭುಪಾದರೆಂದರು, ಜನರಿಗೆ ತಿಳುವಳಿಕೆ ಮೂಡಿಸುವುದೇ ನಿಜವಾದ ಮಾನವ ಸೇವೆ. ಜೇಠ್ಮಲಾನಿಯವರು ಇನ್ನೂ ಹೆಚ್ಚು ಬಿಡುಬೀಸಾಗಿ ಸ್ನೇಹಮಯಿಯಾದರು. ಪ್ರಭುಪಾದರ ದಿನಚರ್ಯೆಯನ್ನು ವಿದೇಶಿಯರು ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಸ್ವೀಕರಿಸಿದ್ದಾರೆಂಬುದನ್ನು ತಿಳಿಯ ಬಯಸಿದರು. ಕೃಷ್ಣ ನಿಜವಾಗಿ ಇದ್ದನೆ ಅಥವಾ ಕಾಲ್ಪನಿಕ ವ್ಯಕ್ತಿಯೇ ಎಂದು ಮೊದಲಿಗೆ ಜೇಠ್ಮಲಾನಿ ಕೇಳಿದ್ದರೆಂದ ಸಂಗತಿಯನ್ನು ಗಿರಿರಾಜರು ಪ್ರಸ್ತಾವಿಸಿದರು. ಕಾಲ್ಪನಿಕ ಏಕೆ? ಪ್ರಭುಪಾದರೆಂದರು, ಕೃಷ್ಣ ಇತಿಹಾಸದಲ್ಲಿದ್ದಾನೆ. ಮಹಾಭಾರತದಲ್ಲಿ ಪ್ರಭುಪಾದರು ಶಾಸ್ತ್ರಗಳಿಂದ ಕೃಷ್ಣನ ಐತಿಹಾಸಿಕ ಸಾಕ್ಷ್ಯಗಳನ್ನು ಹೇಳಲಾರಂಭಿಸಿದರು. ತಿನ್ನುತ್ತಾ ಜೇಠ್ಮಲಾನಿ ಪ್ರಾಂಜಲವಾಗಿ ಕೇಳಿದರು. ಸ್ವಲ್ಪ ಹೊತ್ತಿನಲ್ಲಿ ಸಿಹಿ ತಿಂಡಿಗಳು ಬಂದವು. ಉತ್ತರ ಭಾರತದಲ್ಲಿ ಮೊದಲು ಸಿಹಿ ಕೊಡುತ್ತಾರೆ, ಅವರು ಕಂಠಪೂರ್ತಿ ಸಿಹಿ ತಿನ್ನುತ್ತಾರೆ ಎಂದರು. ನಿಮ್ಮ ಹಸಿವೆಯನ್ನು ಹಾಳು ಮಾಡಿಕೊಳ್ಳುವ ಉತ್ತಮ ಮಾರ್ಗ ಎಂದರೆ ಮೊದಲು ಸಿಹಿ ತಿನ್ನುವುದು, ಜೇಠ್ಮಲಾನಿ ಹೇಳಿದರು. ಹೌದು ಎಂದರು ಪ್ರಭುಪಾದರು. ಇಬ್ಬರು ನಕ್ಕರು. ನೀವು ಪ್ರಸಾದ ಸ್ವೀಕರಿಸುವುದು ತುಂಬಾ ಸಂತೋಷ ತಂದಿದೆ ಎಂದರು. ಶೀಲ ಪ್ರಭುಪಾದರು, ನನಗೆ ಸಂತೋಷವಾಗಿದೆ, ಅದಕ್ಕೆ ನನ್ನ ಮುಂದೆ ತಿನ್ನಿ ಎಂದಿದ್ದು. ಇದು ತುಂಬಾ ಸಂತೋಷದ ವಿಷಯ. ಸ್ನೇಹಮಯವಾಗಿಯೇ ಶೀಲ ಪ್ರಭುಪಾದರು ಅತಿಥಿಗಳಿಗೂ ಆಗಲಿದರು. ಯಾವುದೇ ಸಮಸ್ಯೆ ಇದ್ದರೂ ಗಿರಿರಾಜನೊಂದಿಗೆ ಸಮಾಲೋಚಿಸುವುದಾಗಿ ಜೇಠ್ಮಲಾನಿ ಭರವಸೆ ಕೊಟ್ಟರು. ಗಿರಿರಾಜರಿಗೆ ತುಂಬಾ ಸಂತೋಷವಾಯಿತು. ಮುಂಬೈ ದೇವಾಲಯದಲ್ಲಿ ಸಿಂಹ ಸದೃಶ ರಾಜಕಾರಣಿಗಳನ್ನು ಶೀಲ ಪ್ರಭುಪಾದರು ಭಕ್ತರಾಗಿ ಪರಿವರ್ತಿಸುವ ಅವರ ಕನಸು ನನಸಾಗಿತ್ತು. ತಮ್ಮ ನೇರ ಆಡಳಿತ ನಿರ್ವಹಣೆ ಇಲ್ಲದೆ ಇಸ್ಕಾನ್ ನಾಯಕರು ತಾವುಗಳು ಕಾರ್ಯನಿರ್ವಹಿಸಲು ಸಜ್ಜಾಗಬೇಕೆಂದು ಮತ್ತೆ ಮತ್ತೆ ಹೇಳಿದರು. ಒಂದು ದಿನ ನ್ಯೂಯಾರ್ಕ್ ನಗರದಲ್ಲಿ ತಮ್ಮ ಮೊದಲ ವರ್ಷದ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಅವರು ಭವಿಷ್ಯದ ಬಗೆಗೆ ಮಾತನಾಡಲಾರಂಭಿಸಿದರು. ಅದನ್ನು ಹಾಳು ಮಾಡಬೇಡಿ ಹಿರಿಯ ಭಕ್ತರೇ, ಈಗ ಎಲ್ಲಾ ನಿಮ್ಮ ಮೇಲೆ ಬಿಟ್ಟಿದೆ. ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನಾನು ವೃದ್ಧ. ಇದು ಆಶ್ಚರ್ಯಕರವೇನಲ್ಲ. ಈಗ ಜಿಬಿಸಿ ಯುವಕರೇ, ನೀವು ಅಮೆರಿಕನ್ನರು, ಪರಿಣಿತರು, ನಿಮಗೆ ಪೂರ್ಣ ಬುದ್ಧಿ ಇದೆ. ಈಗ ಅದನ್ನು ಕೆಡಿಸಬೇಡಿ. ಚಳುವಳಿ ಮುಂದೆ ಸಾಗಲಿ. ನಿಮಗೆ ಬೇಕಾದಷ್ಟು ಸುಂದರ ಪ್ರದೇಶಗಳಿದೆ. ಕಾತುರ ಪಡಬೇಡಿ. ನಾನು ಒಂದು ವೇಳೆ ಹೋದರೂ ತೊಂದರೆ ಎಲ್ಲಿದೆ? ನನ್ನ ವಿಚಾರಗಳನ್ನು, ಸೂಚನೆಗಳನ್ನು ಪುಸ್ತಕಗಳಲ್ಲೇ ಕೊಟ್ಟಿದ್ದೇನೆ. ನೀವು ಅದನ್ನೆಲ್ಲ ಓದಿಕೊಳ್ಳಬೇಕು ಅಷ್ಟೇ. ನನ್ನ ಕೆಲಸ ಮಾಡಿದ್ದೇನೆ ಎಂದು ಭಾವಿಸುತ್ತೇನೆ ಅಲ್ಲವೇ? ಹೌದು ಎನ್ನುತ್ತೀರೋ ಇಲ್ಲವೋ? ಹರೇ ಕೃಷ್ಣ ಮಾತಾಜಿ. ಇದು ಓದಿಷ್ಟು. ಹೌದು, ನೀವು ಎಲ್ಲವನ್ನೂ ಮಾಡಿದ್ದೀರಿ. ಆದರೆ ನಮಗೆ ಸಂಪೂರ್ಣ ಭಾಗವತ ಬೇಕು ಶೀಲ ಪ್ರಭುಪಾದರೆ. ಆ ಕೆಲಸ ಮಾಡುತ್ತೇನೆ ಪ್ರಭುಪಾದರೆಂದರು. ಹರೇ ಕೃಷ್ಣ. ಓದಿ ಮಾತಾಜಿ. ಆ ಕೆಲಸ ಮಾಡುತ್ತೇನೆ ಪ್ರಭುಪಾದರೆಂದರು. ಅದು ಪೂರ್ಣವಾಗದಿದ್ದರೂ ನಷ್ಟವಿಲ್ಲ. ನಿಮಗೆ ಆ ಸಾಮರ್ಥ್ಯವಿದೆ. ನೀವು ಕೆಲಸ ವಹಿಸಿಕೊಳ್ಳಬಹುದು. ಈಗ ನೀವು ಎಲ್ಲ ಹಣದ ಜವಾಬ್ದಾರಿ ತೆಗೆದುಕೊಳ್ಳಿ. ನನ್ನನ್ನು ಆಡಳಿತದಿಂದ ಮುಕ್ತನನ್ನಾಗಿ ಮಾಡಿ. ನನ್ನ ಒಂದೇ ಪ್ರಾರ್ಥನೆ ಎಂದರೆ ಇದನ್ನು ಹಾಳು ಮಾಡಬೇಡಿ. ಹಾಳಾಗದಿರಲೆಂದೇ ನಾನು ನಿಮ್ಮನ್ನು ಕೆಲವು ಬಾರಿ ತಿಳಿಸಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಅತಿಥಿ ತಿನ್ನುವುದನ್ನು ಸಂತೋಷದಿಂದ ನೋಡುತ್ತಾ ಪ್ರಭುಪಾದರು ಹೇಳ್ತಾರೆ, ಜನರಿಗೆ ತಿಳುವಳಿಕೆ ಮೂಡಿಸುವುದೇ ನಿಜವಾದ ಮಾನವ ಸೇವೆ. ಜೇಠ್ಮಲಾನಿಯವರು ಇನ್ನೂ ಹೆಚ್ಚು ಬಿಡು ಬೀಸಾಗಿ ಸ್ನೇಹಮಯಿಯಾದರು. ಸೊ ಇಬ್ರು ಒಂದ್ ಸ್ವಲ್ಪ ಕ್ಲೋಸ್ ಆಗಿ ಸ್ವಲ್ಪ ಇದಾಗುತ್ತೆ. ಪ್ರಭುಪಾದರ ದಿನಚರ್ಯೆಯನ್ನು ವಿದೇಶಿಯರು ಕೃಷ್ಣ ಪ್ರಜ್ಞೆಯನ್ನು ಹೇಗೆ ಸ್ವೀಕರಿಸಿದ್ದಾರೆಂಬುದನ್ನು ಅವರು ತಿಳಿಯ ಬಯಸಿದ್ರು. ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ನಿಜವಾಗಿ ಇದ್ದನೆ ಅಥವಾ ಕಾಲ್ಪನಿಕ ವ್ಯಕ್ತಿ ಎಂದು ಮೊದಲಿಗೆ ಜೇಠ್ಮಲಾನಿ ಕೇಳಿದ್ದರೆಂಬ ಸಂಗತಿಯನ್ನು ಗಿರಿರಾಜರು ಪ್ರಸ್ತಾವಿಸ್ತಾರೆ ಆ ಪಾಯಿಂಟ್ ಅನ್ನ. ಸೊ ಕಾಲ್ಪನಿಕ ಏಕೆ? ಪ್ರಭುಪಾದರೆಂದರು, ಕೃಷ್ಣ ಇತಿಹಾಸದಲ್ಲಿದ್ದಾನೆ, ಮಹಾಭಾರತದಲ್ಲಿ. ಪ್ರಭುಪಾದರು ಶಾಸ್ತ್ರಗಳಿಂದ ಕೃಷ್ಣನ ಐತಿಹಾಸಿಕ ಸಾಕ್ಷ್ಯಗಳನ್ನು ಹೇಳ್ತಾ ಬಂದ್ರು. ತಿನ್ನುತ್ತಾ ಜೇಠ್ಮಲಾನಿ ಪ್ರಾಂಜಲವಾಗಿ ಎಲ್ಲವನ್ನೂ ಕೇಳ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಸಿಹಿ ತಿಂಡಿಗಳು ಬರ್ತವೆ. ಸೊ ಪ್ರಭುಪಾದರಿಗೆ ಪ್ರಶ್ನೆ ಕೇಳ್ತಾರೆ, ಕೃಷ್ಣ ಇತಿಹಾಸದಲ್ಲಿದ್ದಾನ, ಮಹಾಭಾರತದಲ್ಲಿ? ಸೊ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಇತಿಹಾಸದಲ್ಲೂ ಇದ್ದಾನೆ, ಮಹಾಭಾರತದಲ್ಲಿ ಅಂತ ಎಲ್ಲವನ್ನು ಕೃಷ್ಣನ ಒಂದು ಐತಿಹಾಸಿಕ ಸಾಕ್ಷ್ಯಗಳನ್ನ ಹೇಳ್ತಾ ಇರ್ತಾರೆ. ಸೊ ಪ್ರಸಾದವನ್ನು ಸ್ವೀಕರಿಸುತ್ತಾ ಜೇಠ್ಮಲಾನಿ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಸೊ ಸ್ವಲ್ಪ ಹೊತ್ತಿನಲ್ಲಿ ಏನಾಗುತ್ತೆ,
ಸಿಹಿ ತಿಂಡಿಗಳನ್ನು ಬರ್ತವೆ. ಸೊ ಆಮೇಲೆ ಹೇಳ್ತಾರೆ, ಉತ್ತರ ಭಾರತದಲ್ಲಿ ಮೊದಲು ಸಿಹಿ ತಿಂಡಿ ಕೊಡ್ತಾರೆ, ಅವರು ಕಂಠಪೂರ್ತಿ ಸಿಹಿ ತಿನ್ನುತ್ತಾರೆ. ನಿಮ್ಮ ಹಸುವೆಯನ್ನು ಹಾಳು ಮಾಡಿಕೊಳ್ಳುವ ಉತ್ತಮ ಮಾರ್ಗ ಎಂದರೆ ಮೊದಲು ಸಿಹಿ ತಿನ್ನುವುದು ಅಂತ ಜೇಠ್ಮಲಾನಿ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಹೌದು ಅಂತ ಹೇಳ್ಬಿಟ್ಟು ಇಬ್ರು ನಗ್ತಾರೆ. ನೀವು ಪ್ರಸಾದ ಸ್ವೀಕರಿಸಿದ್ದು ತುಂಬಾ ಸಂತೋಷ ತಂದಿದೆ ಎಂದರು. ಶ್ರೀ ಪ್ರಭುಪಾದರವ್ರಿಗೆ ತುಂಬಾನೇ ಸಂತೋಷ ಆಗುತ್ತೆ ಅವರು ಪ್ರಸಾದವನ್ನು ಸ್ವೀಕರಿಸಿದ್ದು. ಸೊ ನನಗೆ ಸಂತೋಷವಾಗಿದೆ, ಅದಕ್ಕೆ ನನ್ನ ಮುಂದೆ ತಿನ್ನಿ ಎಂದದ್ದು ಅಂತ ಹೇಳ್ತಾರೆ. ಸೊ ಜೇಠ್ಮಲಾನಿ ಹೇಳ್ತಾರೆ, ನನಗೂ ಸಂತೋಷ ಆಯ್ತು ಪ್ರಸಾದ ಸ್ವೀಕರಿಸಿದ್ದು ಅಂತ ಹೇಳಿದಾಗ, ಅದಕ್ಕೆ ನಾನು ನನ್ನ ಮುಂದೆನೆ ನೀವು ತಿನ್ನಿ ಅಂತ ಹೇಳಿದ್ದು ಅಂತ ಪ್ರಭುಪಾದ ಹೇಳ್ತಾರೆ. ಸೊ ಹಿಂಗೆ ಸ್ನೇಹಮಯವಾಗಿ ಶ್ರೀಲ ಪ್ರಭುಪಾದರು ಅತಿಥಿಗಳು ಇಬ್ರು ಅಗಲಿದರು. ಸೊ ಯಾವುದೇ ಸಮಸ್ಯೆ ಇದ್ರೆ ಗಿರಿರಾಜರ ಜೊತೆಗೆ ಸಮಾಲೋಚಿಸುವುದಾಗಿ ಜೇಠ್ಮಲಾನಿ ಭರವಸೆ ಕೊಡ್ತಾರೆ, ಪ್ರಭುಪಾದರಿಗೆ ಭರವಸೆ ಕೊಡ್ತಾರೆ. ಸೊ ಗಿರಿರಾಜರಿಗೆ ತುಂಬಾ ಅದು ಸಂತೋಷವಾಯಿತು. ಮುಂಬಯಿ ದೇವಾಲಯದಲ್ಲಿ ಸಿಂಹ ಸದೃಶ ರಾಜಕಾರಣಿಗಳನ್ನು ಶ್ರೀಲ ಪ್ರಭುಪಾದರು ಭಕ್ತರಾಗಿ ಪರಿವರ್ತಿಸುವ ಅವರ ಕನಸು ನನಸಾಗಿತ್ತು. ಸೊ ಪ್ರಭುಪಾದರ ಕನಸು ಇದಾಗಿತ್ತಂತೆ. ಯಾವುದು ಅಂತಂದ್ರೆ, ಅವರು ರಾಜಕಾರಣಿಗಳು, ಸಿಂಹ ಸದೃಶ ರಾಜಕಾರಣಿಗಳನ್ನ ಭಕ್ತರಾಗಿ ಪರಿವರ್ತಿಸ್ಬೇಕು ಅಂತ ಒಂದು ಕನಸಿತ್ತು. ಆ ಕನಸು ನನಸಾಗ್ತಾ ಇದೆ ಅಂತ ಅವ್ರಿಗೆ ಸಂತೋಷ ಆಯ್ತು. ತಮ್ಮ ನೇರ ಆಡಳಿತ ನಿರ್ವಹಣೆ ಇಲ್ಲದೆ ಇಸ್ಕಾನ್ ನಾಯಕರು ತಾವುಗಳೇ ಕಾರ್ಯನಿರ್ವಹಿಸಲು ಸಜ್ಜಾಗಬೇಕೆಂದು ಮತ್ತೆ ಮತ್ತೆ ಪ್ರಭುಪಾದರು ಹೇಳ್ತಾರೆ. ಸೊ ಒಂದು ದಿನ ನ್ಯೂಯಾರ್ಕ್ ನಗರದಲ್ಲಿ ತಮ್ಮ ಮೊದಲ ವರ್ಷದ ಕೆಲವು ಘಟನೆಗಳನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂತೆ ಅವರು ಭವಿಷ್ಯದ ಬಗ್ಗೆ ಮಾತನಾಡಕ್ಕೆ ಶುರು ಮಾಡ್ತಾರೆ ಪ್ರಭುಪಾದರು. ಅದನ್ನ ಹಾಳು ಮಾಡ್ಬೇಡಿ ಹಿರಿಯ ಭಕ್ತರೇ, ಈಗ ಎಲ್ಲಾ ನಿಮ್ಮ ಮೇಲೆ ಬಿಟ್ಟಿದ್ದೇನೆ. ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನಾನು ವೃದ್ಧ, ಇದು ಆಶ್ಚರ್ಯಕರವೇನಲ್ಲ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾನು ವೃದ್ಧ, ಈಗ ಎಲ್ಲವೂ ನನ್ನ ಕೈಯಲ್ಲೇ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಹಿರಿಯ ಭಕ್ತರೆಲ್ಲ ಇದನ್ನೆಲ್ಲ ಹಾಳು ಮಾಡ್ಬೇಡಿ ನೀವು. ಸೊ ಇದು ನಾನು ವೃದ್ಧ, ಇದೇನು ವೃದ್ಧ, ಆರೋಗ್ಯ ಚೆನ್ನಾಗಿಲ್ಲ, ಇದೇನು ಆಶ್ಚರ್ಯ ಅಲ್ಲ. ಸೊ ವೃದ್ಧರಾದಾಗ ಒಂದ್ ಸ್ವಲ್ಪ ಆರೋಗ್ಯ ಏರುಪೇರು ಆಗುತ್ತೆ. ಸೊ ಈಗ GBC ಯುವಕರೇ, ನೀವು ಅಮೆರಿಕನ್ನರು, ಅವ್ರಿಗೆ ಹೇಳ್ತಾ ಇದ್ದಾರೆ ಯುವಕರಿಗೆ, ನೀವು ಅಮೆರಿಕನ್ನರು, ಪರಿಣತರು, ನಿಮ್ಗೆ ಪೂರ್ಣ ಬುದ್ಧಿ ಇದೆ, ಈಗ ಅದನ್ನ ಕೆಡಿಸಬೇಡಿ. ಚಳುವಳಿ ಮುಂದೆ ಸಾಗಲಿ. ನಿಮಗೆ ಬೇಕಾದಷ್ಟು ಸುಂದರ ಪ್ರದೇಶಗಳಿವೆ, ಅದಕ್ಕಾಗಿ ನೀವು ಕಾತರ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಮೆರಿಕನ್ ಯುವಕರಿಗೆ ಹೇಳ್ತಾ ಇದ್ದಾರೆ, ನೀವೆಲ್ಲ ಪರಿಣಿತರು, ಪೂರ್ಣ ಬುದ್ಧಿ ನಿಮ್ಮ ಹತ್ರ ಇದೆ, ನೀವು ಇದೆಲ್ಲವನ್ನು ಕೆಡಿಸಬೇಡಿ. ಚಳುವಳಿ ಮಾತ್ರ ಕೃಷ್ಣ ಚಳುವಳಿ ಮುಂದೆ ಸಾಗ್ಲಿ, ನಿಮ್ಗೆ ಬೇಕಾದಷ್ಟು ಸುಂದರ ಪ್ರದೇಶಗಳಿವೆ. ಸೊ ಅದಕ್ಕಾಗಿ ನೀವು ಕಾತರ ಪಡಬೇಡಿ. ಒಂದು ವೇಳೆ ನಾನು ಹೋದ್ರೆ ತೊಂದರೆ ಎಲ್ಲಿದೆ? ನನ್ನ ವಿಚಾರಗಳನ್ನು, ಸೂಚನೆಗಳನ್ನು ಎಲ್ಲವೂ ಪುಸ್ತಕಗಳಲ್ಲೇ ನಾನು ಕೊಟ್ಟಿದ್ದೀನಿ, ನೀವು ಅದನ್ನೆಲ್ಲ ಓದಬೇಕು. ನೀವು ಅಷ್ಟೇ. ನನ್ನ ಕೆಲಸ ನಾನು ಮಾಡಿದ್ದೇನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದು ಅಲ್ಲವೋ ಹೌದು ಎನ್ನುತ್ತೀರೋ? ಅಲ್ಲವೇ ಭಾವಿಸುತ್ತೇನೆ, ಅಲ್ಲವೇ? ಹೌದು ಎನ್ನುತ್ತೀರೋ ಇಲ್ಲವೋ ಅಂತ ಅವರಿಗೆ ಪ್ರಶ್ನೆ ಆಗ್ತಾರೆ ಯುವಕರಿಗೆ. ಸೊ ಹೌದು, ನೀವು ಎಲ್ಲವನ್ನೂ ಮಾಡಿದ್ದೀರಾ, ಆದರೆ ನಮ್ಗೆ ಸಂಪೂರ್ಣ ಭಾಗವತ ಬೇಕು ಶ್ರೀಲ ಪ್ರಭುಪಾದರೆ ಅಂತ ಅವರು ಯೂತ್ಸ್ ಎಲ್ಲ ಕೇಳ್ತಾರೆ. ಆ ಕೆಲಸ ಮಾಡುತ್ತೇನೆ, ಅಷ್ಟೇ ಅಲ್ವಾ ಮಾತಾಜಿ? ಅದು ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ. ಆ ಕೆಲಸ ಮಾಡುತ್ತೇನೆ ಪ್ರಭುಪಾದರು ಹೇಳ್ತಾರೆ. ಅದು ಪೂರ್ಣವಾಗದಿದ್ದರೂ ನಷ್ಟವಿಲ್ಲ, ನಿಮಗೆ ಆ ಸಾಮರ್ಥ್ಯವಿದೆ, ನೀವು ಕೆಲಸ ವಹಿಸಿಕೊಳ್ಳಬಹುದು. ಈಗ ನೀವು ಎಲ್ಲ ಹಣದ ಜವಾಬ್ದಾರಿ ತೆಗೆದುಕೊಳ್ಳಿ, ನನ್ನ ಆಡಳಿತದಿಂದ ಮುಕ್ತನನ್ನಾಗಿ ನನ್ನನ್ನು ಮಾಡಿ. ನನ್ನ ಒಂದೇ ಪ್ರಾರ್ಥನೆ, ನನ್ನನ್ನ ಈ ಒಂದು ಇದರಿಂದ ಆಡಳಿತದಿಂದ ಮುಕ್ತನನ್ನಾಗಿ ಮಾಡಿ, ಇದೊಂದೇ ನನ್ನ ಪ್ರಾರ್ಥನೆ. ಎಂದರೆ ಇದನ್ನ ಹಾಳು ಮಾಡಬೇಡಿ, ಹಾಳಾಗದಿರಲೆಂದು ನಾನು ನಿಮ್ಮನ್ನು ಕೆಲವು ಬಾರಿ ನಾನು ಛೇಡಿಸಿದ್ದೀನಿ, ನಿಮ್ಮನ್ನ ರೇಗಿಸಿದ್ದೀನಿ, ನಿಮ್ಗೆ ಒಂದ್ ಸ್ವಲ್ಪ ಬೆದರಿಕೆ ಹಾಕಿ ನಾನು ಹೇಳಿದ್ದೀನಿ. ಹಾಗಾಗಿ ನೀವು ಇದನ್ನ ಕಾಪಾಡಿಕೊಂಡು ಜವಾಬ್ದಾರಿಯಿಂದ ನೀವು ಇದನ್ನ ಮಾಡಬೇಕು ಅಂತ ಅವ್ರಿಗೆ ಒತ್ತಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಆಯ್ತು ಮಾತಾಜಿ. ತಮ್ಮ ಇಸ್ಕಾನ್ ನಾಯಕರ ನೇತೃತ್ವದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿದೆ ಎಂಬುದನ್ನು ನೋಡುವುದೇ ಸಂತೋಷದ ವಿಷಯ ಎಂದು ಹೇಳಿದರು. ನಾನು ಪುಸ್ತಕಗಳನ್ನು ಬರೆಯುತ್ತಾ ಹೋಗುತ್ತೇನೆ, ಸರಿತಾನೆ, ಇನ್ನು ತಿನ್ನಬೇಕಾದ ಅಗತ್ಯವೇ ಇಲ್ಲ ಎಂದರು. ತಾವು ಭೌತಿಕವಾಗಿ ಕ್ರಿಯಾಶೀಲರಾಗಿಲ್ಲದಿರುವುದರಿಂದ ಚಪಾತಿ ಅನ್ನ ತಿನ್ನುವುದರಲ್ಲಿ ಅರ್ಥವಿಲ್ಲ. ಪ್ರಭುಪಾದರು ಆಹಾರ ಸ್ವೀಕರಿಸುವುದು, ಪ್ರಸಾದವನ್ನು ತೆಗೆದುಕೊಳ್ಳುವುದು ಪ್ರಭುಪಾದರ ಭಕ್ತರಿಗೆ ಸಂತೋಷದ ವಿಷಯ ಎಂದು ಗಿರಿರಾಜರು ಹೇಳಿದರು. ಆದರೆ ಶ್ರೀಲ ಪ್ರಭುಪಾದರು ಮಾತ್ರ ಸ್ವಲ್ಪ ಹಣ್ಣು ಹಾಲಿನಿಂದ ಬುದ್ಧಿಯನ್ನು ಕ್ರಿಯಾಶೀಲವಾಗಿ ಇಟ್ಟುಕೊಳ್ಳಬಹುದು
ಎನ್ನುತ್ತಾ ಅವರ ಸಲಹೆಯನ್ನು ತಿರಸ್ಕರಿಸಿದರು. ನಿವೃತ್ತಿಯ, ಉಪವಾಸದ ಮತ್ತು ಸಾವಿನ ಇಂಗಿತವನ್ನು ಕೊಡುವ ಪ್ರಭುಪಾದರ ಲಹರಿ ಸ್ವಭಾವಗಳು ಸಾಂದರ್ಭಿಕ ಲಹರಿಗಳು ಮಾತ್ರವಾಗಿದ್ದವು. ಅವು ತುಂಬಾ ವಾಸ್ತವ, ಪ್ರಾಯೋಗಿಕ ಹಾಗೂ ಆಳದ ಭಾವನೆಗಳಾಗಿದ್ದವು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವರು ಬೇರೆ ವಿಷಯಗಳಿಗೆ ತಿರುಗುತ್ತಿದ್ದರು. ಶಿಷ್ಯರೊಂದಿಗೆ, ಚಳವಳಿಯೊಂದಿಗೆ, ಜಗತ್ತಿನೊಂದಿಗೆ ತಮ್ಮನ್ನು ಸತತವಾಗಿ ತೊಡಗಿಸಿಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ದರು. ಹಾಗೆ ಸ್ವಲ್ಪ ಮಾತನಾಡಿ ಅನಂತರ ಅವರು ವಿಜ್ಞಾನಿ ಹಾಗೂ ರಾಜಕಾರಣಿಗಳ ತಪ್ಪುಗಳ ಬಗೆಗೆ ಉಗ್ರವಾಗಿ ಟೀಕೆ ಮಾಡುತ್ತಿದ್ದರು. ಭಗವಂತನಿರಲೇಬೇಕು ಎಂಬ ಸರಳ ತರ್ಕವನ್ನು ಕೂಡ ಮನುಷ್ಯನು ಒಪ್ಪುವುದಿಲ್ಲವಾದರೆ ಅವನು ಹೊರಟ ತಲೆ ನೆಟ್ಟಗಿಲ್ಲದವನಾಗುತ್ತಾನೆ ಎಂದರು. ಆದರೆ ಈ ಪ್ರಾಣಿಗಳು ತಾವು ದೊಡ್ಡ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ದೈವವಾದಿಗಳು ಎಂದು ಹೇಳಿಕೊಂಡು ತಿರುಗುತ್ತಿದ್ದಾರೆ. ಅವರನ್ನು ತಡೆಯಬೇಕು. ನಾಮಾಂ ದುಷ್ಕೃತಿನೋ ಮೂಢಃ ಪ್ರಪದ್ಯಂತೆ ನರಾಧಮಃ. ಭಗವಂತನನ್ನು ಒಪ್ಪದವರ ಅರ್ಹತೆ ಇದು. ಅವನು ದುಷ್ಕೃತಿನ ನರಾಧಮ ಮೂಢಃ ಮಯಯಾಪಹೃತ ಜ್ಞಾನ. ಮಯಯಾಪಹೃತ ಜ್ಞಾನಿ ಎಂದರೆ ತುಂಬಾ ವಿದ್ಯಾವಂತರಾಗಿಯೂ ಜ್ಞಾನವಿಲ್ಲದವರು ಎಂದರ್ಥ. ಅಸುರಂ ಭಾವಂ ಆಶ್ರಿತಃ ಅಂದರೆ ದೇವರಿಲ್ಲೆಂಬ ರಾಕ್ಷಸಿ ಭಾವವನ್ನು ಆಶ್ರಯಿಸಿದವನು. ಆದ್ದರಿಂದ ಕೃಷ್ಣ ಪ್ರಜ್ಞೆಯ ನಾಗರಿಕರಾಗಿ ನೀವು ಈ ಕಿಡಿಗೇಡಿಗಳನ್ನು ದೂಷಿಸಬೇಕು. ಗಿರಿರಾಜರು ಹೇಳಿದರು, ಇವರನ್ನು ದೂಷಿಸುವುದು ಚೆನ್ನಾಗಿರುತ್ತದೆ. ಹೌದು ಪ್ರಭುಪಾದರೆಂದರು, ಇದೊಂದು ಸಂತೋಷ ಕ್ರೀಡೆ. ಅವರುಗಳು ಮಾತನಾಡುತ್ತಿದ್ದಾಗ ಕ್ಷೀರಚೋರ ಗೋಪಿನಾಥರು ದಿನಪತ್ರಿಕೆ ಹಿಡಿದು ಬಂದರು. ಸುದ್ದಿ ಏನು ಎಂದು ಪ್ರಭುಪಾದರು ಕೇಳಿದರು. ಈ ಕಿಡಿಗೇಡಿಗಳು ಏನನ್ನುತ್ತಿದ್ದಾರೆ? ವೃತ್ತಪತ್ರಿಕೆ ಎಂದರೆ ಕಿಡಿಗೇಡಿಗಳ ಹೇಳಿಕೆಗಳು. ಗೋಪಿನಾಥರು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತಮ್ಮ ಇಸ್ಕಾನ್ ನಾಯಕರ ನೇತೃತ್ವದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿದೆ ಎಂಬುದನ್ನು ನೋಡುವುದೇ ಸಂತೋಷದ ವಿಷಯ ಅಂತ ಹೇಳ್ತಾರೆ. ನಾನು ಪುಸ್ತಕಗಳನ್ನು ಬರಿತಾ ಹೋಗ್ತೇನೆ, ಸರಿ ತಾನೆ, ಇನ್ನು ತಿನ್ನಬೇಕಾದ ಅಗತ್ಯವೇ ಇಲ್ಲ ಅಂತ ಪ್ರಭುಪಾದರು ಹೇಳೋದು. ತಾವು ಭೌತಿಕವಾಗಿ ಕ್ರಿಯಾಶೀಲರಾಗಿಲ್ಲದಿರುವುದರಿಂದ ಚಪಾತಿ ಅನ್ನ ತಿನ್ನುವುದರಲ್ಲಿ ಅರ್ಥವಿಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಪ್ರಭುಪಾದರು ಆಹಾರ ಸ್ವೀಕರಿಸುವುದು, ಪ್ರಸಾದವನ್ನು ತೆಗೆದುಕೊಳ್ಳುವುದು ಪ್ರಭುಪಾದರ ಭಕ್ತರಿಗೆ ಸಂತೋಷ ವಿಷಯ ಎಂದು ಗಿರಿರಾಜರು ಹೇಳ್ತಾರೆ. ನೀವು ಆಹಾರ ಸ್ವೀಕರಿಸ್ಬೇಕು, ಪ್ರಸಾದ ತಗೋಬೇಕು, ಅದು ಭಕ್ತರಿಗೆ ಒಂದು ಸಂತೋಷ ಕೊಡುತ್ತೆ ಅಂತ ಹೇಳಿದಾಗ ಪ್ರಭುಪಾದರು ಮಾತ್ರ ಸ್ವಲ್ಪ ಹಣ್ಣು ಹಾಲಿನಿಂದ ಬುದ್ಧಿಯನ್ನು ಕ್ರಿಯಾಶೀಲವಾಗಿಟ್ಟುಕೊಳ್ಳಬಹುದು ಎನ್ನುತ್ತಾ ಅವರ ಸಲಹೆಯನ್ನ ಏನ್ ಮಾಡ್ತಾರೆ, ತಿರಸ್ಕರಿಸ್ತಾರೆ. ಅಂದ್ರೆ ಚಪಾತಿ ಅನ್ನ ಎಲ್ಲ ಅವರು ತಗೊಳ್ಳೋದಿರ, ಬರೀ ಹಣ್ಣು ಹಾಲು ತಗೋತಾ ಇದ್ದಾರೆ. ನಿವೃತ್ತಿಯ, ಉಪವಾಸದ ಮತ್ತು ಸಾವಿನ ಇಂಗಿತಗಳನ್ನು ಕೊಡುವ ಪ್ರಭುಪಾದರ ಲಹರಿ ಸ್ವಭಾವಗಳು ಸಾಂದರ್ಭಿಕ ಲಹರಿಗಳು ಮಾತ್ರವಾಗಿದ್ದವು. ಸೊ ಇದು ನಿವೃತ್ತಿಯ, ಉಪವಾಸದ ಮತ್ತು ಸಾವಿನ ಇಂಗಿತಗಳನ್ನು ಕೊಡುವ ಪ್ರಭುಪಾದರ ಲಹರಿ ಸ್ವಭಾವಗಳು ಸಾಂದರ್ಭಿಕ ಲಹರಿಗಳು ಮಾತ್ರವಾಗಿದ್ವಂತೆ. ಅವು ತುಂಬಾ ವಾಸ್ತವ, ಪ್ರಾಯೋಗಿಕ ಹಾಗೂ ಆಳದ ಭಾವನೆಗಳಾಗಿದ್ವಂತೆ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅವರು ಬೇರೆ ವಿಷಯಗಳಿಗೆ ತಿರುಗ್ತಾ ಇದ್ರು. ಆ ವಿಷಯ ಮಾತಾಡ್ತಾ ಅವ್ರು ಮತ್ತೆ ಚೇಂಜ್ ಆಗ್ಬಿಡ್ತಾ ಇದ್ರು, ಬೇರೆ ಕಡೆ ಬೇರೆ ವಿಷಯ ಬಂದ್ಬಿಡ್ತಾ ಇದ್ರು. ಶಿಷ್ಯರೊಂದಿಗೆ, ಚಳುವಳಿಯೊಂದಿಗೆ, ಜಗತ್ತಿನೊಂದಿಗೆ ತಮ್ಮನ್ನು ಸತತವಾಗಿ ತೊಡಗಿಸಿಕೊಳ್ಳುವ ಭರವಸೆಯನ್ನ ಕೊಟ್ಟಿರ್ತಾರೆ. ಹಾಗೆ ಸ್ವಲ್ಪ ಮಾತನಾಡಿ ಅನಂತರ ಅವರು ವಿಜ್ಞಾನಿ ಹಾಗೂ ರಾಜಕಾರಣಿಗಳ ತಪ್ಪುಗಳ ಬಗೆಗೆ ಉಗ್ರವಾಗಿ ಟೀಕೆ ಮಾಡಿದ್ರು. ಸೊ ಚಳುವಳಿ, ಕೃಷ್ಣ ಚಳುವಳಿ ಜಗತ್ತಿನೊಂದಿಗೆ ಅದು ಸತತವಾಗಿ ತೊಡಸ್ಕೋಬೇಕು ಅಂತ ಹೇಳ್ತಾ ಮತ್ತೆ ಈ ವಿಜ್ಞಾನಿ ಮತ್ತು ರಾಜಕಾರಣಿಗಳ ತಪ್ಪುಗಳ ಬಗ್ಗೆನೂ ಉಗ್ರವಾಗಿ ಟೀಕೆ ಮಾಡಿದ್ದಾರೆ. ಭಗವಂತನಿರಲೇಬೇಕು ಎಂಬ ಸರಳ ಕರ್ತವ್ಯವನ್ನು ಕೂಡ ಮನುಷ್ಯನು ಒಪ್ಪುವುದಿಲ್ಲವಾದರೆ ಅವನು ಹೊರಟ ತಲೆ ನೆಟ್ಟಗಿಲ್ಲದವನಾಗುತ್ತಾನೆ ಅಂತ ಹೇಳ್ತಾರೆ. ಸೊ ಭಗವಂತನಿರಲೇಬೇಕು ಎಂಬ ಸರಳ ತರ್ಕನು ಮನುಷ್ಯ ಒಪ್ಪದೇ ಇದ್ರೆ ಅವನು ಎಲ್ಲೋ ಹೊರಟ, ಅವನು ತಲೆ ನೆಟ್ಟಗಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಪ್ರಾಣಿಗಳು ತಾವು ದೊಡ್ಡ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ದೈವವಾದಿಗಳು ಎಂದು ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ಎಲ್ಲ ಕಡೆ. ಅವರನ್ನು ತಡಿಬೇಕು ಮೊದ್ಲು. ನಾಮಾಂ ದೃಷ್ಟಿತುನೋ ಮೂಢಾಹ ಪ್ರಪದ್ಯಂತೆ ನರಾಧಮ. ಭಗವಂತನನ್ನು ಒಪ್ಪದವರ ಅರ್ಹತೆ ಇದು. ಸೊ ಅವರು ಭಗವಂತನನ್ನು ಒಪ್ಪೋದಿಲ್ಲ, ಭಗವಂತನು ನಮ್ಮ ಹಾಗೆ ಒಂದು ಮನುಷ್ಯ ಅಂತ ತಿಳ್ಕೊಂಡಿರ್ತಾರೆ. ಅವನು ದುಷ್ಕೃತಿನ ನರಾಧಮ ಮೂಢ ಮಾಯೆಯ ಅಪಹೃತ ಜ್ಞಾನ. ಸೊ ಅವನ ಜ್ಞಾನವನ್ನು ಈ ಮಾಯೆ ಅನ್ನೋದು ಕಿತ್ಕೊಂಡ್ಬಿಟ್ಟಿದೆ ಅಂತ. ಮಾಯೆಯ ಅಪಹೃತ ಜ್ಞಾನಿ ಎಂದರೆ ತುಂಬಾ ವಿದ್ಯಾವಂತರಾಗಿಯೂ ಜ್ಞಾನವಿಲ್ಲದವನು ಎಂದರ್ಥ.
ಸೊ ಮಾಯೆಯ ಅಪಹೃತ ಜ್ಞಾನಿ ಅಂದ್ರೆ ತುಂಬಾ ವಿದ್ಯಾವಂತರಾಗಿರ್ತಾರೆ ಅವರೆಲ್ಲಾನು, ಆದ್ರೆ ಅವ್ರಿಗೆ ಜ್ಞಾನ ಇಲ್ಲ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆಸುರಂ ಭಾವಂ ಆಶ್ರಿತ ಅಂದರೆ ದೇವರಿಲ್ಲ ಎಂಬ ರಾಕ್ಷಸಿ ಭಾವವನ್ನು ಅವರು ಆಶ್ರಯಿಸಿರ್ತಾರೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯ ನಾಯಕರಾಗಿ ನೀವು ಈ ಕಿಡಿಗೇಡಿಗಳನ್ನ ದೂಷಿಸಬೇಕು. ನೀವು ಕೃಷ್ಣ ಪ್ರಜ್ಞೆಯ ನಾಯಕರಾಗಿದ್ದೀರಾ, ನೀವು ಈ ಕಿಡಿಗೇಡಿಗಳನ್ನ ನೀವು ದೂಷಿಸ್ಬೇಕು, ಅವರನ್ನ ದೂರ ಇಡ್ಬೇಕು, ದೂಷಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಗಿರಿರಾಜರು ಹೇಳಿದರು, ಇವರನ್ನ ದೂಷಿಸುವುದು ಚೆನ್ನಾಗಿರುತ್ತದೆ ಅಂತ ಗಿರಿರಾಜ್ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಹೌದು, ಇದೊಂದು ಸಂತೋಷದ ಕ್ರೀಡೆ. ಅವರುಗಳನ್ನು ಇದೆಲ್ಲ ಮಾತಾಡ್ತಾ ಇದ್ದಾಗೆ ಅವರುಗಳು ಕ್ಷೀರಚೋರ ಗೋಪಿನಾಥರು ದಿನಪತ್ರಿಕೆ ಹಿಡ್ಕೊಂಡು ಬರ್ತಾರೆ. ಸುದ್ದಿ ಏನು ಅಂತ ಪ್ರಭುಪಾದರು ಹೇಳ್ತಾರೆ ನ್ಯೂಸ್ ಇದು ಪೇಪರ್ ಅಲ್ಲಿ. ಅದಕ್ಕೆ ಈ ಕಿಡಿಗೇಡಿಗಳು ಏನೆನ್ನುತ್ತಿದ್ದಾರೆ, ವೃತ್ತಪತ್ರಿಕೆ ಎಂದರೆ ಕಿಡಿಗೇಡಿಗಳ ಹೇಳಿಕೆ. ಸೊ ವೃತ್ತಪತ್ರಿಕೆಯಲ್ಲಿ ಬರೀ ಕಿಡಿಗೇಡಿಗಳ ಹೇಳಿಕೆಗಳ ಇರುತ್ತೆ, ಇನ್ನೇನ್ ಹೇಳ್ತಾರ ಅವರು ಅಂತ ಅವರು ಗೋಪಿನಾಥ್ ಅವರು ಹೇಳ್ತಾರೆ. ಸೊ ಗೋಪಿನಾಥರು ಹರೇ ಕೃಷ್ಣ. ಹೌದು, ಅಲ್ಲಿಗೆ ಸ್ಟಾಪ್ ಆಯ್ತು. ಜ್ಯೋತಿಷದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ ಮಾತಾಜಿ. ಒಂದ್ ನಿಮಿಷ. ಮತ್ತೆ ಚುನಾವಣೆ ಅಲ್ಲಿಂದನಾ? ಗೋಪಿನಾಥರು ಶೀರ್ಷಿಕೆಗಳನ್ನು ಗಟ್ಟಿಯಾಗಿ ಓದುತ್ತಾ ಹೋದರು. ಕಾಂಗ್ರೆಸ್ ಮುಖ್ಯಮಂತ್ರಿಗಳಿಗೆ ಪ್ರಾಮಾಣಿಕ ಮನವಿ. ಜಗಳದಿಂದಾಗಿ ಶಾಸನಸಭಾ ಚುನಾವಣೆಯ ಅಗತ್ಯವಿದೆ. ಮತ್ತೆ ಚುನಾವಣೆಗಳು ಪ್ರಭುಪಾದರೆಂದರು. ಚುನಾವಣೆಗಳು ಅವರ ಗುಣಗಳನ್ನೇ ಬದಲಾಯಿಸಿ ಬಿಡುತ್ತವೆ ಎಂಬ ಹಾಗೆ ಅವರು ಕಿಡಿಗೇಡಿಗಳಾಗಿಯೇ ಉಳಿಯಲಿ. ಮತ್ತೆ ಚುನಾವಣೆ ಮಾಡಿ ಒಬ್ಬ ಕಿಡಿಗೇಡಿಗೆ ಬದಲಾಗಿ ಇನ್ನೊಬ್ಬ ಕಿಡಿಗೇಡಿಯನ್ನು ತರಲಿ. ಅವರು ಕಿಡಿಗೇಡಿಗಳಾಗಿಯೇ ಉಳಿದು ಮತಗಳನ್ನು ಪಡೆಯಲಿ. ಭಾಗವತದಲ್ಲಿ ಇದರ ಪ್ರಸ್ತಾವವಿದೆ. ಶೆವಿಡ್ ವರಾಹೋಷ್ಟ ಕರೈ ಸಂಸ್ತುತಃ. ನಾಯಿಗಳಂತೆ, ಹಂದಿಗಳಂತೆ, ಕತ್ತೆಗಳಂತೆ ಇರುವ ಮಂದಿ ಭಕ್ತರಲ್ಲದವರ ಸ್ತುತಿ ಮಾಡುತ್ತಾರೆ. ಜನ ಶ್ವೆವಿಡ್ ವರಾಹೋಷ್ಟ, ಅವರು ಮತ ಕೊಡುತ್ತಿದ್ದಾರೆ. ಈ ದೊಡ್ಡ ಪಶುಗಳು, ಹೌದು, ಇದೇ ಪ್ರಜಾಪ್ರಭುತ್ವ. ಮತದಾರರು ಪಶುಗಳು, ಅವರು ದೊಡ್ಡ ಪಶುಗಳನ್ನು ಚುನಾಯಿಸುತ್ತಿದ್ದಾರೆ. ಇದು ನಡೆದುಕೊಂಡೇ ಬಂದಿದೆ. ಹುಲಿಯ ಬದಲಿಗೆ ಸಿಂಹವನ್ನು ಹಾರಿಸಿದರೆ ಏನು ವ್ಯತ್ಯಾಸ ಎಂಬುದನ್ನು ಈ ಕಿಡಿಗೇಡಿಗಳು ಅರಿತುಕೊಳ್ಳಲಾರರು. ಬರೀ ಹೆಸರುಗಳು. ಹುಲಿ ಅಧ್ಯಕ್ಷನಾಗಿತ್ತು, ಈಗ ಸಿಂಹ. ಎರಡೂ ಪ್ರಾಣಿಗಳೇ. ಮನುಷ್ಯ ಎಲ್ಲಿ? ಇದು ನಡೆಯುತ್ತಲೇ ಇದೆ. ಅವರು ಪಶುಗಳಾದುದರಿಂದ, ಓಹೋ, ಈಗ ಸಿಂಹ ಬಂದಿದೆ, ಹುಲಿಯನ್ನು ಓಡಿಸಲಾಗಿದೆ, ಸಿಂಹ ಬಂದಿದೆ, ಇದೇ ಈಗ ನಡೆಯುತ್ತಿರುವುದು. ನನ್ನ ಮಾತು ಸರಿ ತಾನೆ? ಶ್ರೀಲ ಪ್ರಭುಪಾದರು ತಮ್ಮ ಚಳುವಳಿಯ ಬಗೆಗೆ ಹರಿತವಾದ ವಿಮರ್ಶಾತ್ಮಕ ಆಸಕ್ತಿಯನ್ನು ಮುಂದುವರಿಸಿಕೊಂಡು ಬಂದರು. ಲಾಸ್ ಏಂಜಲೀಸ್ನಲ್ಲಿ BBT ಯೊಂದಿಗೆ ಕೆಲಸ ಮಾಡುತ್ತಿದ್ದ ಭಕ್ತರು ಸಂಬಳವನ್ನು ಸ್ವೀಕರಿಸುತ್ತಿದ್ದಾರೆ ಎಂಬ ಸುದ್ದಿ ಬಂದಾಗ ಅವರು ಕಂಗಾಲಾದರು. ತನ್ನ ಸಿದ್ಧಾಂತವನ್ನು ಹೇಳಿ ಅದನ್ನು ತಿಳಿಸುವಂತೆ ಕಾರ್ಯದರ್ಶಿಗೆ ಹೇಳಿದರು. ಕೃಷ್ಣ ಪ್ರಜ್ಞೆ ಎಂದರೆ ವೈರಾಗ್ಯವಿದ್ಯೆ. ದೇವಾಲಯದ ಸೌಲಭ್ಯಗಳನ್ನು ಅವರು ಸ್ವತೃಪ್ತ್ಯರ್ಥವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಗೊತ್ತಾಯಿತೆ? ಸಾಕ ಮುಂದಕ್ಕೆ ಓದ್ಬೇಕು ಮಾತಾಜಿ? ದೇವಾಲಯ ವಾಸವು ಬ್ರಹ್ಮಚಾರಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ಮಾತ್ರ ಎಂದು ಪ್ರಭುಪಾದರು ಹೇಳಿದರು. ಗೃಹಸ್ಥನೊಬ್ಬನು ಅಗತ್ಯ ಸೇವೆಯನ್ನು ಮಾಡಿದರೆ ದೇವಾಲಯವು ಅವನಿಗಾಗಿ ಒಂದು ಅಪಾರ್ಟ್ಮೆಂಟನ್ನು ಕೊಡಬಹುದು. ಸಂಬಳ ಯಾಕೆ ಎಂದು ಪ್ರಭುಪಾದರು ಕೇಳಿದರು. ಸಂಬಳದ ಪ್ರಶ್ನೆ ಎಲ್ಲಿ ಬಂತು? ವೈರಾಗ್ಯ ಎಲ್ಲಿ ಬಂತು? ಸಂಬಳ ಯೋಜನೆಯನ್ನು ಕೂಡಲೇ ನಿಲ್ಲಿಸತಕ್ಕದ್ದು. ಸಂಬಳ ಬಯಸುವವರು ಹೊರಗೆ ಕೆಲಸ ಮಾಡಲಿ. ವೈಷ್ಣವ ಎಂಬ ಹೆಸರಿನಲ್ಲಿ ಆತ ಸಂಬಳ ಪಡೆಯುತ್ತಿದ್ದಾನೆ, ಸುಖವಾಗಿದ್ದಾನೆ, ಭೋಗ ಸುಖ ಪಡೆಯುತ್ತಿದ್ದಾನೆ. ಆದ್ದರಿಂದ ನನ್ನ ಅಧಿಕಾರಿಗಳೇ, ನೀವೆಲ್ಲ ಈ ಬಗೆಗೆ ಚಿಂತನ ನಡೆಸಿ ಅಗತ್ಯವೆನಿಸಿದ್ದನ್ನ ಮಾಡಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಗೋಪಿನಾಥರು ಇದು
ಅದರಲ್ಲಿ ಇರ್ತಕ್ಕಂಥ ಪತ್ರಿಕೆನಲ್ಲಿ ಇರ್ತಕ್ಕಂಥ ದಿನಪತ್ರಿಕೆನಲ್ಲಿ ಇರ್ತಕ್ಕಂಥ ಶೀರ್ಷಿಕೆಗಳನ್ನ ಗಟ್ಟಿಯಾಗಿ ಓದುತ್ತಾ ಹೋಗ್ತಾರೆ. ಸೊ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿಗೆ ಪ್ರಾಮಾಣಿಕ ಮನವಿ ಅಂತ, ಜಗಳದಿಂದ ಶಾಸನಸಭಾ ಚುನಾವಣೆಯ ಅಗತ್ಯವಿದೆ ಅಂತ ಹೇಳ್ತಾರೆ. ಸೊ ಈ ಚುನಾವಣೆಗಳು, ಇದು ಚುನಾವಣೆ ಆ ಕಾಲದಲ್ಲೂ ನೋಡಿ, ಬರೀ ಚುನಾವಣೆ ನಮ್ಮಲ್ಲೂ ಇದೇ ತರ ಈಗಲೂ ನಡೀತಾ ಇದೆ. ಮತ್ತೆ ಚುನಾವಣೆಗಳ ಪ್ರಭುಪಾದರೆಂದರು, ಚುನಾವಣೆಗಳು ಅವರ ಗುಣಗಳನ್ನೇ ಬದಲಾಯಿಸಿ ಬಿಡುತ್ತವೆ ಎಂಬ ಹಾಗೆ ಅವರು ಕಿಡಿಗೇಡಿಯಾಗಿಯೇ ಉಳಿಯಲಿ, ಮತ್ತೆ ಚುನಾವಣೆ ಮಾಡಿ ಒಬ್ಬ ಕಿಡಿಗೇಡಿಗೆ ಬದಲಾಗಿ ಇನ್ನೊಬ್ಬ ಕಿಡಿಗೇಡಿಯನ್ನು ತರಲಿ ಅಂತ ಪ್ರಭುಪಾದರು ಅವರನ್ನೆಲ್ಲ ಕಿಡಿಗೇಡಿಗಳು ಅಂತಾನೆ ಕರೀತಾ ಇದ್ದಾರೆ. ಅವರು ಕಿಡಿಗೇಡಿಗಳಾಗಿಯೇ ಉಳಿದು ಮತಗಳನ್ನು ಪಡೆಯಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಭಾಗವತದಲ್ಲೂ ಇದರ ಪ್ರಸ್ತಾವವಿದೆ. ಶವಿಡ್ವರ ಹೋಷ್ಟ ಕರೈ ಸಂಸ್ತುತಃ, ನಾಯಿಗಳಂತೆ, ಹಂದಿಗಳಂತೆ, ಕತ್ತೆಗಳಂತೆ ಇರುವ ಮಂದಿ ಭಕ್ತರಲ್ಲದವರ ಸ್ತುತಿ ಮಾಡುತ್ತಾರೆ. ಸೊ ಇವರೆಲ್ಲ ಏನ್ ಮಾಡ್ತಾರೆ, ಈ ನಾಯಿಗಳು, ಹಂದಿಗಳು, ಕತ್ತೆಗಳಂತೆ ಇರೋ ಜನ ಇವರು ಯಾರು ಭಕ್ತರಲ್ವೋ ಅವ್ರನ್ನ ಹೊಗಳ್ತಾರೆ. ಜನ ಶವಿಡ್ ವರ ಕೊಡುತ್ತಿದ್ದಾರೆ ಅಂತ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಈ ದೊಡ್ಡ ಪಶುಗಳು, ಈ ದೊಡ್ಡ ಪಶುಗಳು ಅವರೆಲ್ಲನೂ ಮತ ಕೊಡ್ತಾ ಇದ್ದಾರೆ ಅವ್ರಿಗೆ. ಹೌದು, ಇದೇ ಪ್ರಜಾಪ್ರಭುತ್ವ, ಮತದಾರರ ಪಶುಗಳು, ಅವರು ದೊಡ್ಡ ಪಶುಗಳನ್ನು ಚುನಾಯಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಡೆದುಕೊಂಡ ಬಂದಿದೆ, ಆಗ್ಲಿಂದಾನು ನಡೆದುಕೊಂಡೇ ಬಂದಿದೆ ಅಂತ ಅವರು ತುಂಬಾನೇ ಬೇಸರವಾಗಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹುಲಿಯ ಬದಲಿಗೆ ಸಿಂಹವನ್ನು ಆರಿಸ್ತಾರೆ. ಏನ್ ವ್ಯತ್ಯಾಸ ಎಂಬುದನ್ನು ಈ ಕಿಡಿಗೇಡಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಅದು ಬರೀ ಹೆಸರುಗಳು ಮಾತ್ರ ಅಷ್ಟೇ. ಹುಲಿ ಅಧ್ಯಕ್ಷನ ಆಗಿತ್ತು, ಈಗ ಸಿಂಹ. ಎರಡು ಪ್ರಾಣಿಗಳೇ. ಮನುಷ್ಯ ಎಲ್ಲಿದ್ದಾನೆ ಇಲ್ಲಿ? ಇಲ್ಲ, ಇದು ನಡೆಯುತ್ತಲೇ ಇದೆ. ಅವರು ಪಶುಗಳಾದುದರಿಂದ ಈಗ ಸಿಂಹ ಬಂದಿದೆ, ಹುಲಿಯನ್ನು ಓಡಿಸಲಾಗಿದೆ, ಸಿಂಹ ಬಂದಿದೆ, ಇದೇ ಈಗ ನಡೆಯುತ್ತಿರುವ ನನ್ನ ಮಾತು ಸರಿ ತಾನೆ ಅಂತ. ಹರೇ ಕೃಷ್ಣ. ಸೊ ಈ ತರ ಪ್ರಭುಪಾದರು ಅವ್ರನ್ನ ಟೀಕೆ ಮಾಡಿ ಅವರನ್ನು ಹುಲಿ ಮತ್ತು ಸಿಂಹಕ್ಕೆ ರಾಜಕಾರಣಿಗಳನ್ನ ಹೋಲಿಸ್ತಾ ಇದ್ದಾರೆ. ಆಮೇಲೆ ಪ್ರಭುಪಾದರು ತಮ್ಮ ಚಳುವಳಿಯ ಬಗೆಗೆ ಹರಿತವಾದ ವಿಮರ್ಶಾತ್ಮಕ ಆಸಕ್ತಿಯನ್ನು ಮುಂದುವರಿಸಿಕೊಂಡು ಬರ್ತಾರೆ. ಲಾಸ್ ಏಂಜಲ್ಸಿನಲ್ಲಿ BBT ಯೊಂದಿಗೆ ಕೆಲಸ ಮಾಡುತ್ತಿದ್ದ ಭಕ್ತರು ಸಂಬಳವನ್ನ ಸ್ವೀಕರಿಸ್ತಾ ಇದ್ದಾರೆ ಎಂಬ ಸುದ್ದಿ ಅವ್ರಿಗೆ ಬರುತ್ತೆ. ಆಗ ಪ್ರಭುಪಾದರು ಕಂಗಾಲಾಗ್ತಾರೆ. ಇದೇನಿದು, ಇವರೆಲ್ಲಾನು ಇದು ಪ್ರಭುಪಾದರ ಚಳುವಳಿನಲ್ಲಿದ್ದಾರೆ, ಇವರೆಲ್ಲಾನು ಸಂಬಳ ತಗೋತಾ ಇದಾರಲ್ಲ ಅಂತ. ಆಮೇಲೆ ಎಂಬ ಸುದ್ದಿ ಬಂದಾಗ ಅವ್ರು ಕಂಗಾಲಾಗ್ತಾರೆ. ತನ್ನ ಸಿದ್ಧಾಂತವನ್ನು ಹೇಳಿ ಅದನ್ನು ತಿಳಿಸುವಂತೆ ಕಾರ್ಯದರ್ಶಿಗೆ ಹೇಳ್ತಾರೆ. ಅವರು ಪ್ರಭುಪಾದರ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆ ಎಂದರೆ ವೈರಾಗ್ಯ ವಿದ್ಯೆ. ಅದೊಂದು ದೇವಾಲಯದ ಸೌಲಭ್ಯಗಳನ್ನು ಅವರು ಸಂತೃಪ್ತವಾಗಿ ಬಳಸಿಕೊಳ್ಳುತ್ತಿದ್ದಾರೆ, ಗೊತ್ತಾಯಿತೆ. ಸೊ ಕೃಷ್ಣ ಪ್ರಜ್ಞೆ ಅಂದ್ರೆ ವೈರಾಗ್ಯ, ಅದು ಅಲ್ಲಿಂದಾನೇ ಸಂಬಳ ತಗೊಳ್ಳೋದಲ್ಲ ಅನ್ನೋ ಒಂದು ಧಾಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ದೇವಾಲಯ ವಾಸವು ಬ್ರಹ್ಮಚಾರಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ಮಾತ್ರ. ದೇವಾಲಯದಲ್ಲಿ ಯಾರಿರ್ಬೇಕು? ಬ್ರಹ್ಮಚಾರಿಗಳಿರ್ಬೇಕು, ಇಲ್ಲ ಸನ್ಯಾಸಿಗಳಿಗೆ ಮಾತ್ರ ಎಂದು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಗೃಹಸ್ಥನೊಬ್ಬನು ಅಗತ್ಯ ಸೇವೆಯನ್ನು ಮಾಡಿದರೆ ದೇವಾಲಯವು ಅವನಿಗಾಗಿ ಒಂದು ಅಪಾರ್ಟ್ಮೆಂಟ್ ಅನ್ನು ಕೊಡಬಹುದು. ಗೃಹಸ್ಥ ಏನಾದ್ರೂ ಬಂದು ಸೇವೆ ಮಾಡ್ತಾ ಇದ್ರೆ ಅವನು ಬೇಕಾದ್ರೆ ಒಂದು ಅಪಾರ್ಟ್ಮೆಂಟ್ ಇರೋದಕ್ಕೆ ಒಂದು ವಸತಿ ಮಾಡ್ಕೊಡ್ಬೋದು. ಸಂಬಳ ಯಾಕೆ ಕೊಡ್ಬೇಕು ಎಂದು ಪ್ರಭುಪಾದರು ಕೇಳ್ತಾರೆ. ಸಂಬಳದ ಪ್ರಶ್ನೆ ಎಲ್ಲಿಂದ ಬಂತು? ವೈರಾಗ್ಯ ಎಲ್ಲಿಂದ ಬಂತು? ಸಂಬಳ ಯೋಜನೆಯನ್ನು ಕೊಡಲು ಕೂಡಲೇ ನಿಲ್ಲಿಸ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಸಂಬಳ ಬಯಸುವವರು ಹೊರಗೆ ಕೆಲಸ ಮಾಡ್ಲಿ, ವೈಷ್ಣವ ಎಂಬ ಹೆಸರಿನಲ್ಲಿ ಆತ ಸಂಬಳ ಪಡೆಯುತ್ತಿದ್ದಾನೆ, ಸುಖವಾಗಿದ್ದಾನೆ, ಭೋಗ ಸುಖ ಪಡೆಯುತ್ತಿದ್ದಾನೆ. ಆದ್ದರಿಂದ ನನ್ನ ಅಧಿಕಾರಿಗಳೇ, ನೀವೆಲ್ಲ ಈ ಬಗೆಗೆ ಚಿಂತನ ನಡೆಸಿ ಅಗತ್ಯವೆನಿಸಿದ್ದನ್ನು ಮಾತ್ರ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಯಾರಿರ್ಬೇಕು? ಬರೀ ಯಾರಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ವೈರಾಗ್ಯ ಬಿಟ್ಟು ಬಂದಿರ್ಬೇಕು. ಸೊ ಗೃಹಸ್ಥ ಅನ್ನೋನು ಅವನು ಅಗತ್ಯ ಸೇವೆ ಮಾಡಿದ್ರೆ ಅವನಿಗೆ ಒಂದು ಇದು ವಾಸ ಇರ್ಲಿಕ್ಕೆ ಒಂದು ಮನೆ ಕೊಡ್ಬೋದು ಅಷ್ಟೇ, ಆದ್ರೆ ಅವನಿಗೆ ಸಂಬಳವನ್ನ ಕೊಡೋದಿಕ್ಕೆ ಆಗೋದಿಲ್ಲ. ಸೊ ಇದು ದೇವಾಲಯದಲ್ಲಿ ಯಾರು ವಾಸವಾಗಿರ್ಬೇಕು ಅಂದ್ರೆ ಬರೀ ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ಮಾತ್ರ ಅಲ್ಲಿ ಇರ್ಬೇಕು. ಸೊ ಅದಕ್ಕೆ ಸಂಬಳ ಯಾಕೆ ಕೊಡ್ಬೇಕು ಇವ್ರಿಗೆಲ್ಲ? ಅದಕ್ಕೆ ಅಧಿಕಾರಿಗಳೇ ಮೊದಲು ಇದನ್ನ ನೀವು ನಿಲ್ಸಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ ಮಾತಾಜಿ.
ಗಿರಿರಾಜ ಅಲ್ಲಿಂದ ಅಲ್ವಾ ಮಾತಾಜಿ? ಚೈತನ್ಯ ಮಹಾಪ್ರಭುಗಳು. ಅದು ಓಪನ್ ಆಗ್ಲಿಲ್ಲ, ಅದಕ್ಕೋಸ್ಕರ. ಚೈತನ್ಯ ಮಹಾಪ್ರಭುಗಳು ಹೆಂಡತಿ ಮತ್ತು ತಾಯಿಯೊಂದಿಗೆ ಹೇಗೆ ಸಂಸಾರ ಜೀವನದಲ್ಲಿ ಆನಂದಮಯವಾಗಿದ್ದರು ಎಂಬುದನ್ನು, ಆದರೆ ಎಲ್ಲವನ್ನೂ ತೊರೆದು ವೈರಾಗ್ಯ ಸಾಧನೆಗೆ ಹೇಗೆ ಹೊರಟರು ಎಂಬುದನ್ನು ಪ್ರಭುಪಾದರು ವಿವರಿಸಿದರು. ಅವರನ್ನು ಸಾರ್ವಭೌಮ ಭಟ್ಟಾಚಾರ್ಯರು ಹೀಗೆ ಹೊಗಳಿದ್ದಾರೆ: ಶ್ರೀ ಕೃಷ್ಣ ಚೈತನ್ಯರಂತೆ ಅವತರಿಸುವ ನೀವು ಭಗವಾನರೇ ಆಗಿದ್ದೀರಿ. ನೀವು ವೈರಾಗ್ಯ ಮತ್ತು ಭಕ್ತಿ ಸೇವೆಯನ್ನು ಬೋಧಿಸುತ್ತಿದ್ದೀರಿ. ಗಿರಿರಾಜ ಹಾಗೂ ಅವರು ರಾಜಕೀಯ ಪರಿಚಿತ ಅವರು ಶ್ರೀಲ ಪ್ರಭುಪಾದ ಹಾಗೂ ಪ್ರಧಾನಿ ಮೊರಾರ್ಜಿಯವರ ನಡುವೆ ಭೇಟಿಯ ವ್ಯವಸ್ಥೆ ಮಾಡುವ ಬಗೆಗೆ ಮಾತಾಡಿಕೊಂಡಿದ್ದರು. ಶ್ರೀಲ ಪ್ರಭುಪಾದರ ಮುಂದೆ ಇದನ್ನು ಇಟ್ಟಾಗ ಅವರು ಪ್ರಧಾನಿಗಳನ್ನು ನೋಡಲು ಮುಂಬೈ ನಗರದ ಯಾವುದಾದರೊಂದು ಭಾಗಕ್ಕೆ ಬರಬೇಕೆಂಬ ಇಕ್ಕಟ್ಟಿನ ಪ್ರಶ್ನೆ ಎದುರಾಯಿತು. ಆದರೆ ಅದು ಮರ್ಯಾದೆ ತರುವಂತಹದಲ್ಲ ಎಂದು ಪ್ರಭುಪಾದರು ಹೇಳಿದರು. ಪ್ರಧಾನಿಗಳಿಗೆ ಸನ್ಯಾಸಿಗಳನ್ನು ಗೌರವದಿಂದ ಕಾಣುವುದು ಹೇಗೆಂಬುದನ್ನು ಗೊತ್ತಿಲ್ಲ, ಭೇಟಿ ವ್ಯರ್ಥ. ಅವರಿಗೆ ಸನ್ಯಾಸಿಯ ಬಗೆಗೆ ಗೌರವವಿಲ್ಲದಿದ್ದರೆ ಸಾಧು ಸಜ್ಜನರಿಗಿಂತ ತಾವೇ ಶ್ರೇಷ್ಠರೆಂದು ಅವರು ಭಾವಿಸಿಕೊಂಡಿದ್ದರೆ ಭೇಟಿ ವ್ಯರ್ಥ. ಹೌದು, ಭೇಟಿ ಎಡವುತ್ತದೆ. ಕಮಾಲಕೃಷ್ಣರೆಂದರು. ಶ್ರೀಲ ಪ್ರಭುಪಾದರೆ, ಪ್ರಧಾನಿಗಳೇ ಬಂದು ನಿಮ್ಮನ್ನು ಕಾಣಬೇಕು. ಮಹತ್ವದ ವ್ಯಕ್ತಿಗಳೆಲ್ಲ ಸನ್ಯಾಸಿಗಳನ್ನು ಕಾಣಲು ಬಂದಿರುವ ಅನೇಕ ಉದಾಹರಣೆಗಳು ಶಾಸ್ತ್ರಗಳಲ್ಲಿ ಉಲ್ಲೇಖಗೊಂಡಿವೆ. ಚೈತನ್ಯ ಮಹಾಪ್ರಭುಗಳು ಮೇಲೆ ಹೋಗ್ತಾರೆ. ಒರಿಸ್ಸಾದ ದೊರೆಯನ್ನು ಕಾಣಲು ಕೂಡ ನಿರಾಕರಿಸಿದರು. ಅಲ್ಲಿಗೆ ಹೋಗುವ ವಿಷಯವಂತೂ ದೂರವೇ ಉಳಿಯಿತಲ್ಲ ಎಂದು ಪ್ರಭುಪಾದರು ಹೇಳಿದರು. ಪ್ರಧಾನಿಗಳಿಂದ ತಮಗೆ ಏನೂ ಆಗಬೇಕಾಗಿಲ್ಲವೆಂದು, ಆದರೆ ಮಾನವ ಸಮಾಜದ ಕಲ್ಯಾಣಕ್ಕಾಗಿ ತಾವೇ ಪ್ರಧಾನಿಗಳಿಗೆ ಕೆಲವು ಸಲಹೆಗಳನ್ನು ಸೂಚಿಸಬಹುದಾಗಿತ್ತೆಂದು ತಿಳಿಸಿದರು. ಕೆಲವೊಮ್ಮೆ ತೊಂದರೆ ಇದ್ದಾಗ ಸನ್ಯಾಸಿಯಾದವನು ದೊರೆಯನ್ನು ಕಾಣಬಹುದಾಗಿತ್ತೆಂಬುದು ನಿಜ. ಇದಕ್ಕೆ ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಗೋಪಿನಾಥ ಪಟ್ಟನಾಯಕರ ನಿದರ್ಶನವನ್ನು ನೀಡಿ ಅವನನ್ನು ಕಾಪಾಡಲು ಚೈತನ್ಯ ಮಹಾಪ್ರಭುಗಳು ಮಧ್ಯೆ ಪ್ರವೇಶಿಸಬೇಕೆಂದು ಭಕ್ತರು ಕೇಳಿದರಂತೆ. ಆದರೆ ಚೈತನ್ಯ ಮಹಾಪ್ರಭುಗಳು ಅಂತಹ ರಾಜಪುರುಷರನ್ನು ಹೋಗಿ ಕಾಣುವುದು ತಮಗೆ ಕಿರಿಕಿರಿಯ ವಿಷಯ ಎಂದರು. ಈ ಸೂಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗಿರಿರಾಜರು ಭೇಟಿಯ ವಿಚಾರವನ್ನು ಕೈಗೆತ್ತಿಕೊಂಡಿದ್ದರು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೈತನ್ಯಗಳು ಹೆಂಡತಿ ಮತ್ತು ತಾಯಿಯೊಂದಿಗೆ ಹೇಗೆ ಸಂಸಾರ ಜೀವನದಲ್ಲಿ ಆನಂದಮಯವಾಗಿದ್ದರು ಎಂಬುದನ್ನು, ಆದರೆ ಎಲ್ಲವನ್ನೂ ತೊರೆದು ವೈರಾಗ್ಯ ಸಾಧನೆಗೆ ಹೇಗೆ ಹೊರಟರು ಎಂಬುದನ್ನು ಪ್ರಭುಪಾದರು ವಿವರಿಸ್ತಾರೆ. ಅವರನ್ನು ಸಾರ್ವಭೌಮ ಭಟ್ಟಾಚಾರ್ಯರು ಹೀಗೆ ಹೊಗಳಿದ್ದಾರೆ: ಶ್ರೀಕೃಷ್ಣ ಚೈತನ್ಯರಂತೆ ಅವತರಿಸುವ ನೀವು ಭಗವಾನರೇ ಆಗಿದ್ದೀರಿ. ನೀವು ವೈರಾಗ್ಯ ಮತ್ತು ಭಕ್ತಿ ಸೇವೆಯನ್ನು ಬೋಧಿಸುತ್ತಿದ್ದೀರಿ ಅಂತ ಹೇಳ್ತಾರೆ. ಗಿರಿರಾಜ ಹಾಗೂ ಅವರ ರಾಜಕೀಯ ಪರಿಚಿತ ಶ್ರೀರಾಜ ಅವರು ಶ್ರೀಲ ಪ್ರಭುಪಾದ ಹಾಗೂ ಪ್ರಧಾನಿ ಮೊರಾರ್ಜಿಯವರ ನಡುವೆ ಭೇಟಿಯ ವ್ಯವಸ್ಥೆ ಮಾಡೋ ಬಗ್ಗೆ ಮಾತಾಡ್ಕೊಂಡಿರ್ತಾರೆ. ಶ್ರೀಲ ಪ್ರಭುಪಾದರ ಮುಂದೆ ಇದನ್ನು ಇಟ್ಟಾಗ ಅವರು ಪ್ರಧಾನಿಗಳನ್ನು ನೋಡಲು ಮುಂಬೈ ನಗರದ ಯಾವುದಾದರೂ ಒಂದು ಭಾಗಕ್ಕೆ ಬರಬೇಕೆ ಎಂಬ ಇಕ್ಕಟ್ಟಿನ ಪ್ರಶ್ನೆ ಎದುರಾಗುತ್ತೆ. ಆದರೆ ಅದು ಮರ್ಯಾದೆ ತರುವಂತದ್ದಲ್ಲ ಎಂದು ಪ್ರಭುಪಾದರು ಹೇಳ್ತಾರೆ. ಪ್ರಧಾನಿಗಳಿಗೆ ಸನ್ಯಾಸಿಗಳನ್ನು ಗೌರವದಿಂದ ಕಾಣುವುದು ಹೇಗೆಂಬುದು ಗೊತ್ತಿಲ್ಲ. ಅವ್ರಿಗೆ ಭೇಟಿ ವ್ಯರ್ಥವಾಗುತ್ತೆ. ಅವರಿಗೆ ಸನ್ಯಾಸಿಯ ಬಗೆಗೆ ಗೌರವನೇ ಇಲ್ದಿದ್ರೆ ಸಾಧು ಸಜ್ಜನಿಗಿಂತ ತಾವೇ ಶ್ರೇಷ್ಠರೆಂದು ಅವರು ಭಾವಿಸಿಕೊಂಡಿದ್ದಾರೆ. ಅದು ಭೇಟಿ ವ್ಯರ್ಥ ಆಗ್ಬಿಡುತ್ತೆ. ಹೌದು, ಭೇಟಿ ಎಡುವುತ್ತದೆ. ಕಮ್ಮಾಲ ಕೃಷ್ಣರ ಹೇಳ್ತಾರೆ. ಶ್ರೀಲ ಪ್ರಭುಪಾದರೆ, ಪ್ರಧಾನಿಗಳೇ ಬಂದು ನಿಮ್ಮನ್ನು ಕಾಣಬೇಕು. ಮಹತ್ವದ ವ್ಯಕ್ತಿಗಳೆಲ್ಲ ಸನ್ಯಾಸಿಗಳನ್ನು ಕಾಣಲು ಬಂದಿರುವ ಅನೇಕ ಉದಾಹರಣೆಗಳು ಶಾಸ್ತ್ರಗಳಲ್ಲಿ ಉಲ್ಲೇಖಗೊಂಡಿದೆ ಅಂತಲೂ ಕಮ್ಮಾಲ ಕೃಷ್ಣರು ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಒರಿಸ್ಸಾದ ದೊರೆಯನ್ನು ಕಾಣಲು ಕೂಡ ನಿರಾಕರಿಸಿದರು. ಚೈತನ್ಯ ಪ್ರಭುಗಳು ಅಲ್ಲಿಗೆ ಹೋಗುವ ವಿಷಯವಂತೂ ದೂರವೇ ಉಳಿಯಿತಲ್ಲ ಎಂದು ಪ್ರಭುಪಾದರು ಹೇಳ್ತಾರೆ. ಪ್ರಧಾನಿಗಳಿಂದ ತಮಗೆ ಏನು ಬೇಕಾಗಿಲ್ಲವೆಂದು, ಆದರೆ ಮಾನವ ಸಮಾಜದ ಕಲ್ಯಾಣಕ್ಕಾಗಿ ತಾವೇ ಪ್ರಧಾನಿಗಳಿಗೆ ಕೆಲವು ಸಲಹೆಗಳನ್ನು ಸೂಚಿಸಬಹುದಾಗಿತ್ತೆಂದು ತಿಳಿಸಿದ್ದಾರೆ. ಅದರಿಂದ ಪ್ರಧಾನಿಗಳನ್ನ ಭೇಟಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಆದರೆ ಸಮಾಜದ ಕಲ್ಯಾಣಕ್ಕಾಗಿ ಪ್ರಧಾನಿಗಳಿಗೆ ಕೆಲವು ಸಲಹೆ ಕೊಡಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಕೆಲವೊಮ್ಮೆ ತೊಂದರೆ ಇದ್ದಾಗ ಸನ್ಯಾಸಿಯಾದವನು ದೊರೆಯನ್ನು ಕಾಣಬಹುದಾಗಿತ್ತೆಂಬುದು ನಿಜ.
ತೊಂದರೆ ಇದ್ದಾಗ ಸನ್ಯಾಸಿ ದೊರೆಯನ್ನ ಮೀಟ್ ಮಾಡ್ಬೋದು. ಇದಕ್ಕೆ ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಗೋಪಿನಾಥ ಪಟ್ಟಾನಾಯಕರ ನಿದರ್ಶನವನ್ನು ನೀಡಿ ಅವನನ್ನು ಕಾಪಾಡಲು ಚೈತನ್ಯ ಮಹಾಪ್ರಭುಗಳು ಮಧ್ಯೆ ಪ್ರವೇಶಿಸಬೇಕೆಂದು ಭಕ್ತರು ಕೇಳ್ಕೊತಾರಂತೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಅಂತಹ ರಾಜಪುರುಷರನ್ನು ಹೋಗಿ ಕಾಣುವುದು ತಮಗೆ ಕಿರಿಕಿರಿಯ ವಿಷಯ ಅಂತ ಹೇಳಿರ್ತಾರೆ. ಈ ಸೂಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗಿರಿರಾಜರು ಭೇಟಿಯ ವಿಚಾರವನ್ನ ಕೈಗೆತ್ಕೋತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಮೇ 5ರಂದು ಅಲ್ವಾ? ಹೌದು ಮಾತಾಜಿ. ಮೇ 5ರಂದು ಮಧ್ಯರಾತ್ರಿ ರಾಜ್ದ ಅವರಿಂದ ಗಿರಿರಾಜರಿಗೆ ದೂರವಾಣಿ ಕರೆ ಬಂದಿತು. ಮರುದಿನ ಬೆಳಗ್ಗೆ 7:30ಕ್ಕೆ ಮೊರಾರ್ಜಿ ದೇಸಾಯಿ ಅವರೊಂದಿಗೆ ಭೇಟಿ ನಿಶ್ಚಯವಾಗಿತ್ತು. ಮುಂಬಯಿಯಲ್ಲಿ 1-2 ದಿನ ಇರಲೆಂದು ಮಾತ್ರ ಮೊರಾರ್ಜಿ ದೇಸಾಯಿ ಬರುವವರಿದ್ದರು ಹಾಗೂ ಮೆರೀನ್ ಡ್ರೈವ್ ನಲ್ಲಿದ್ದ ಮಗನ ಮನೆಯಲ್ಲಿ ಉಳಿದುಕೊಳ್ಳಲಿದ್ದರು. ಪ್ರಭುಪಾದರು ಮುರಾರ್ಜಿಯವರ ಬಳಿಗೆ ಹೋಗುವುದಿಲ್ಲ ಎಂದು ಹೇಳಿದುದು ಗಿರಿರಾಜರಿಗೆ ಗೊತ್ತು. ಆದ್ದರಿಂದ ಕೆಲವರು ಹಿರಿಯ ಶಿಷ್ಯರೇ ಮುರಾರ್ಜಿಯವರ ಬಳಿ ಹೋಗಲು ಪ್ರಭುಪಾದರ ಸಲಹೆ ಕೋರಲು ಬಂದಿದ್ದರು. ಮೆಟ್ಟುಂಗಾಲಿಟ್ಟುಕೊಂಡು ಪಡಸಾಲೆಯ ಮೂಲಕ ಹಾದು ಕೋಣೆಯೊಳಗೆ ಇಣುಕಿದರು. ಪ್ರಭುಪಾದರು ಎಚ್ಚರವಾಗಿದ್ದು ಅನುವಾದದ ಟೇಬಲ್ ಮೇಲೆ ಕೆಲಸ ಮಾಡುತ್ತಾ ಕುಳಿತಿದ್ದರು. ತಲೆ ಎತ್ತಿ ನೋಡಿ ಗಿರಿರಾಜರನ್ನು ಕಂಡು ಮುಂದೆ ಬನ್ನಿ ಎಂದು ಸನ್ನೆ ಮಾಡಿದರು. ಶ್ರೀಲ ಪ್ರಭುಪಾದರೇ, ಗಿರಿರಾಜರೆಂದರು, ಈ ಅಪರಾತ್ರಿಯಲ್ಲಿ ತೊಂದರೆ ಕೊಡುತ್ತಿರುವುದಕ್ಕೆ ಕ್ಷಮೆ ಇರಲಿ. ಆದರೆ ಈಗ ತಾನೇ ರತನ್ ಸಿಂಗ್ ರಾಜ್ದ ಫೋನು ಮಾಡಿದ್ದರು. ಗಿರಿರಾಜರು ಮುಂದುವರಿದು, ಮುರಾರ್ಜಿ ದೇಸಾಯರು ತಮ್ಮ ನಿವಾಸದಲ್ಲಿ ಹರೇ ಕೃಷ್ಣ ಗುಂಪಿನವರನ್ನು ಭೇಟಿಯಾಗಲು ಸಿದ್ಧರಿದ್ದಾರೆಂಬ ಸಂಗತಿಯನ್ನು ತಿಳಿಸಿದರು. ಮುರಾರ್ಜಿಯವರೇ ಹರೇ ಕೃಷ್ಣ ಪ್ರದೇಶಕ್ಕೆ ಬಂದು ತಮ್ಮನ್ನು ಭೇಟಿ ಮಾಡಲು ಇಷ್ಟಪಡುತ್ತಾರೆಯೇ ಎಂದು ತಿಳಿಯಲು ಪ್ರಭುಪಾದರು ಬಯಸಿದರು. ಅವರ ಮನೆಗೆ ಹೋಗಲಾರದಷ್ಟು ಜಂಬ ನನಗೆ ಎಂದು ಭಾವಿಸಬೇಡಿ. ಆದರೆ ಗೌರವಯುತ ಭಾವನೆಯನ್ನು ತೋರದಿದ್ದರೆ ಏನೂ ಪ್ರಯೋಜನವಿಲ್ಲ. ಪ್ರಧಾನಿಗೆ ಸರಿಯಾದ ಮನೋಧರ್ಮ ಇದೆಯೇ ಎಂಬುದನ್ನು ಪರೀಕ್ಷಿಸಲು ಇದು ಒಳ್ಳೆಯ ಸಂದರ್ಭವಾಗಿತ್ತು. ತಮಾಲ ಕೃಷ್ಣ ಗೋಸ್ವಾಮಿ ಮತ್ತು ಗಿರಿರಾಜರು ಹೋಗಿ ಪ್ರಧಾನಿಗಳನ್ನು ಕಾಣಲು ಪ್ರಭುಪಾದರು ಒಪ್ಪಿದರು. ಗಿರಿರಾಜ: ನಾನು ಶ್ರೀಲ ಪ್ರಭುಪಾದರ ಜೊತೆಯಲ್ಲಿ ಹಲವಾರು ಮಾತನಾಡಿದ್ದೇನೆ. ಆದರೆ ಈ ರಾತ್ರಿಯ ಭೇಟಿ ಮಾತ್ರ ತುಂಬಾ ಆಪ್ತವೂ ವಿಶಿಷ್ಟವೂ ಆಗಿತ್ತು. ಅರ್ಧರಾತ್ರಿ ನಾವಿಬ್ಬರೇ ಇದ್ದೆವು. ಉಳಿದ ಎಲ್ಲರೂ ಮಲಗಿದ್ದರು. ದೀಪ ಆರಿಸಿತ್ತು. ಈ ದೊಡ್ಡ ಕೋಣೆಯಲ್ಲಿ ನಾವಿಬ್ಬರೇ. ಅವರು ಅಮೃತಶಿಲೆಯ ಅನುವಾದದ ಟೇಬಲ್ ಹಿಂದೆ ಕುಳಿತಿದ್ದರು. ನಾನು ಅವರ ಪಾದದ ಬಳಿ ನೆಲದ ಮೇಲೆ ಕುಳಿತಿದ್ದೆ. ನಾನು ಹೇಳಿದೆ, ಪ್ರಭುಪಾದರೇ, ಈ ಅಪರಾತ್ರಿಯಲ್ಲಿ ನಿಮಗೆ ತೊಂದರೆ ಕೊಡುತ್ತಿರುವುದಕ್ಕಾಗಿ ಕ್ಷಮೆ ಇರಲಿ. ಆಗ ಶ್ರೀಲ ಪ್ರಭುಪಾದರೆಂದರು, ಪರವಾಗಿಲ್ಲ. ವಾಸ್ತವವಾಗಿ ನನ್ನ ಈ ಅಸ್ವಸ್ಥತೆಯಿಂದಾಗಿ ನನಗೆ ರಾತ್ರಿ ವೇಳೆ ನಿದ್ದೆ ಬರುವುದಿಲ್ಲ. ಇಷ್ಟಪಟ್ಟರೂ ನನಗೆ ಮಲಗಲಾಗುವುದಿಲ್ಲ. ಈ ಕಾಯಿಲೆಯಿಂದಾಗಿ ನನಗೆ ತಿನ್ನಲೂ ಆಗುತ್ತಿಲ್ಲ. ನಾನು ಅಂತಹ ವೃದ್ಧ. ಮೈಥುನದ ಪ್ರಶ್ನೆಯೇ ಇಲ್ಲ, ಭಯದ ಪ್ರಶ್ನೆಯೂ ಇಲ್ಲ. ಆದುದರಿಂದ ನಾನು ಮುಕ್ತಾತ್ಮ ಎನ್ನಬಹುದಲ್ಲವೇ? ಇಲ್ಲಿ ಶ್ರೀಲ ಪ್ರಭುಪಾದರು ಆಹಾರ, ನಿದ್ರಾ, ಭಯ, ಮೈಥುನಂಚ ಎಂಬ ಮಾತಿಗೆ ಅನ್ವಯ ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಪ್ರಭುಪಾದರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಮೇ 5ರಂದು ಮಧ್ಯರಾತ್ರಿ ರಾಜಿದ ಅವರಿಂದ ಗಿರಿರಾಜರಿಗೆ ದೂರವಾಣಿ ಕರೆ ಬರುತ್ತೆ. ಸೊ ಮರುದಿನ ಬೆಳಿಗ್ಗೆ 7:30 ಗಂಟೆಗೆ ಮೊರಾರ್ಜಿಯವರೊಂದಿಗೆ ಭೇಟಿ ನಿಶ್ಚಯವಾಗಿರುತ್ತೆ. ಸೊ ಮುಂಬೈಯಲ್ಲಿ 1-2 ದಿನ ಇರಲೆಂದು ಮಾತ್ರ ಮೊರಾರ್ಜಿ ಬರುವವರಾಗಿದ್ದಾರೆ ಹಾಗೂ ಮೆರಿನ್ ಡ್ರೈವ್ ನಲ್ಲಿದ್ದ ಮಗನ ಮನೆಯಲ್ಲಿ ಉಳಿದುಕೊಳ್ಳಲಿದ್ದಾರೆ. ಸೊ ಪ್ರಭುಪಾದರು ಮೊರಾರ್ಜಿಯವರ ಬಳಿಗೆ ಹೋಗುವುದಿಲ್ಲ ಎಂದು ಹೇಳಿದ್ದು ಗಿರಿರಾಜರಿಗೆ ಅದು ಗೊತ್ತಿರುತ್ತೆ. ಆದ್ದರಿಂದ ಕೆಲವರು ಏನ್ ಮಾಡ್ತಾರೆ, ಹಿರಿಯ ಶಿಷ್ಯರು ಮೊರಾರ್ಜಿಯವರ ಬಳಿಗೆ ಹೋಗಲು ಪ್ರಭುಪಾದರ ಸಲಹೆ ಕೋರ್ತಾರೆ. ಆಗ ಗಾಲಿಟ್ಕೊಂಡು ಪಡಸಾಲೆಯ ಮೂಲಕ ಹಾದು ಕೋಣೆಯೊಳಗೆ ಇಣುಕಿದರು, ಶಬ್ದ ಮಾಡಬಾರದು ಅಂತ. ಸೊ ಪ್ರಭುಪಾದರು ಎಚ್ಚರವಾಗಿದ್ದು ಅನುವಾದದ ಟೇಬಲ್ ಮೇಲೆ ಕೆಲಸ ಮಾಡ್ತಾ ಕೂರ್ತಿರ್ತಾರೆ. ತಲೆ ಎತ್ತಿ ನೋಡಿ ಗಿರಿರಾಜನ ಕಂಡು ಮುಂದೆ ಬನ್ನಿ ಅಂತ ಸನ್ನೆ ಮಾಡ್ತಾರೆ. ಶ್ರೀಲ ಪ್ರಭುಪಾದರೆ ಗಿರಿರಾಜರೆಂದರು, ಈ ಅಪರಾತ್ರಿಯಲ್ಲಿ ತೊಂದರೆ ಕೊಡುತ್ತಿರೋದಕ್ಕೆ ಕ್ಷಮೆ ಇರಲಿ.
ಆದರೆ ಈಗ ತಾನೇ ರತನ್ ಸಿಂಗ್ ರಾಜ್ದ ಫೋನ್ ಮಾಡಿದರು. ಗಿರಿರಾಜರು ಮುಂದುವರಿದು ಮೊರಾರ್ಜಿ ದೇಸಾಯಿಯ ತಮ್ಮ ನಿವಾಸದಲ್ಲಿ ಹರೇ ಕೃಷ್ಣ ಗುಂಪಿನವರನ್ನು ಭೇಟಿಯಾಗಲು ಸಿದ್ಧರಿದ್ದಾರೆಂಬ ಸಂಗತಿಯನ್ನು ತಿಳಿಸಿದರು. ಅವರು ಮೊರಾರ್ಜಿಯವರೇ ಹರೇ ಕೃಷ್ಣ ಪ್ರದೇಶಕ್ಕೆ ಬಂದು ತಮ್ಮನ್ನು ಭೇಟಿ ಮಾಡಲು ಇಷ್ಟಪಡುತ್ತಾರೆಯೇ ಎಂದು ತಿಳಿಯಲು ಪ್ರಭುಪಾದರು ಬಯಸಿದರು. ಅವರ ಮನೆಗೆ ಹೋಗಲಾರದಷ್ಟು ಜಂಬ ನನಗೇನಿಲ್ಲ, ಹಂಗಂತ ಭಾವಿಸ್ಬೇಡಿ ನೀವು. ಆದರೆ ಗೌರವಯುತ ಭಾವನೆಯನ್ನು ತೋರದಿದ್ರೆ ಏನೂ ಪ್ರಯೋಜನವಿಲ್ಲ. ಪ್ರಧಾನಿಗೆ ಸರಿಯಾದ ಮನೋಧರ್ಮ ಇದೆಯೇ ಎಂಬುದನ್ನು ಪರೀಕ್ಷಿಸಲು ಇದು ಒಳ್ಳೆಯ ಸಂದರ್ಭವಾಗಿತ್ತು. ತಮ್ಮಾಲ ಕೃಷ್ಣ ಗೋಸ್ವಾಮಿ ಮತ್ತು ಗಿರಿರಾಜರು ಹೋಗಿ ಪ್ರಧಾನಿಗಳನ್ನು ಕಾಣಲು ಪ್ರಭುಪಾದರು ಒಪ್ಪಿದರು. ಸೊ ಇಲ್ಲಿ ಮತ್ತೆ ಇದು ಗಿರಿರಾಜ ಅದು ಭೇಟಿ ಆಗಿದ್ರ ಬಗ್ಗೆ ಮತ್ತೆ ಅವರು ಗಿರಿರಾಜ ಹೇಳಿರೋದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಗಿರಿರಾಜ ಹೇಳ್ತಾ ಇದ್ದಾರೆ, ನಾನು ಶ್ರೀಲಾ ಪ್ರಭುಪಾದರ ಜೊತೆಯಲ್ಲಿ ಹಲವಾರು ಸಲ ಮಾತನಾಡಿದ್ದೇನೆ. ಆದ್ರೆ ಆ ರಾತ್ರಿಯ ಭೇಟಿ ಮಾತ್ರ ತುಂಬಾ ಆಪ್ತವೂ ವಿಶಿಷ್ಟವೂ ಆಗಿತ್ತಂತೆ. ಅರ್ಧ ರಾತ್ರಿ ನಾವಿಬ್ಬರೇ ಇದ್ದೆವು. ಗಿರಿರಾಜ ಹೇಳ್ತಾ ಇರೋದು, ಅವರು ಪ್ರಭುಪಾದರು ಇಬ್ಬರೇ ಇದ್ರಂತೆ. ಉಳಿದ ಎಲ್ಲರೂ ಮಲಗಿದ್ದರು. ದೀಪಾನೂ ಆರಿಸಿತ್ತು. ಆ ದೊಡ್ಡ ಕೋಣೆಯಲ್ಲಿ ನಾವಿಬ್ಬರೇ. ಅವರು ಅಮೃತ ಶಿಲೆಯ ಅನುವಾದದ ಟೇಬಲ್ ಹಿಂದೆ ಕುಳಿತಿದ್ರು. ನಾನು ಅವರ ಪಾದದ ಬಳಿ ನೆಲದ ಮೇಲೆ ಕುಳಿತಿದ್ದೆ. ಅವಾಗ ನಾನು ಹೇಳಿದೆ, ಗಿರಿರಾಜ ಹೇಳ್ತಾ ಇದ್ದಾರೆ, ಪ್ರಭುಪಾದ್ರೆ ಈ ಅಪರಾತ್ರಿಯಲ್ಲಿ ನಿಮಗೆ ತೊಂದರೆ ಕೊಡುತ್ತಿರುವುದಕ್ಕೆ ಕ್ಷಮೆ ಇರಲಿ. ಆಗ ಶ್ರೀಲ ಪ್ರಭುಪಾದ್ರೆ ಹೇಳ್ತಾರೆ, ಪರವಾಗಿಲ್ಲ, ವಾಸ್ತವವಾಗಿ ನನ್ನ ಈ ಅಸ್ವಸ್ಥತೆಯಿಂದಾಗಿ ನನಗೆ ರಾತ್ರಿ ವೇಳೆ ನಿದ್ದೆ ಬರೋದಿಲ್ಲ. ಇಷ್ಟಪಟ್ಟರೂ ನನಗೆ ಮಲಗೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಕಾಯಿಲೆಯಿಂದಾಗಿ ನನಗೆ ತಿನ್ನಲು ಆಗ್ತಾ ಇಲ್ಲ. ನಾನು ಅಂತಹ ವೃದ್ಧ, ಮೈಥುನದ ಪ್ರಶ್ನೆನೇ ಇಲ್ಲ, ಭಯದ ಪ್ರಶ್ನೆನೂ ಇಲ್ಲ. ಹಾಗಾಗಿ ನಾನು ಮುಕ್ತಾತ್ಮ ಎನ್ನಬಹುದಲ್ವೇ ಅಂತ ಶ್ರೀಲಾ ಪ್ರಭುಪಾದ್ರೆ ಕೇಳ್ತಾ ಇದ್ದಾರೆ. ಶ್ರೀಲಾ ಪ್ರಭುಪಾದರು ಆಹಾರ, ನಿದ್ರಾ, ಭಯ ಎಂಬ ಮಾತಿಗೆ ಅನ್ವಯ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಷ್ಟೇ. ಪ್ರಭುಪಾದರು ಮುಕ್ತಾತ್ಮರೆಂಬುದು ನನಗೆ ಮಾತಾಜಿ ಅದು ಬಾಕಿ ಇದೆ ಮಾತಾಜಿ ಓದ್ಲಿಕ್ಕೆ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು ಮುಕ್ತಾತ್ಮರೆಂಬುದು ನನಗೆ ತಿಳಿದಿತ್ತು ನಿಜ. ವಿನೀತರಾಗಿ ದೈಹಿಕ ಕಾರಣಗಳಿಗಾಗಿ ತಾವು ಮುಕ್ತಾತ್ಮರೆಂದು ಅವರೇ ಹೇಳಿಕೊಳ್ಳುತ್ತಿದ್ದ ಕಾರಣಕ್ಕಾಗಿ ಅಲ್ಲ. ವಾಸ್ತವವಾಗಿ ಅವರು ಲೋಕೋತ್ತರ ಪ್ರಜ್ಞೆಯಲ್ಲಿದ್ದರು. ಅವರು ರಾತ್ರಿ ಎದ್ದಿರುತ್ತಿದ್ದರು, ಅನುವಾದ ಕಾರ್ಯವನ್ನು ಮಾಡುತ್ತಿದ್ದರು. ಕಾಯಿಲೆ ಇದ್ದುದರಿಂದ ನಿದ್ದೆ ಬರುತ್ತಿರಲಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ. ಆದರೆ ಗುರು ಮಹಾರಾಜರ ಮೇಲೆ ಮತ್ತು ಕೃಷ್ಣ ಭಗವಾನನ ಮೇಲೆ ಅವರಿಗೆ ಅಪಾರ ಶ್ರದ್ಧೆ ಭಕ್ತಿಗಳಿದ್ದುದರಿಂದ. ಆದರೆ ಅದು ಒಣ ಹಾಸ್ಯದ ಹೇಳಿಕೆಯಾಗಿತ್ತು. ನನಗಂತೂ ಆ ಭೇಟಿ ತುಂಬಾ ಮನೋಲ್ಲಾಸ ತಂದುಕೊಟ್ಟಿತ್ತು. ಅವರಿಗೆ ನಮಸ್ಕಾರ ಮಾಡಿ ಹಿಂದಕ್ಕೆ ಮಲಗಲು ಹೋದೆ. ಮರುದಿನ ಬೆಳಿಗ್ಗೆ ತಮಾಲ ಕೃಷ್ಣ ಗೋಸ್ವಾಮಿ ಅವರು ಮತ್ತು ಗಿರಿರಾಜರು ಪ್ರಧಾನಿಗಳ ಭೇಟಿಗೆ ಮುಂದಾಗಿಯೇ ಸಿದ್ಧತೆ ನಡೆಸಿದ್ದರು. ಹೊರಡುವಾಗ ಮೊರಾರ್ಜಿಯವರಿಗೆ ಯಾವ ಪುಸ್ತಕಗಳನ್ನು ಕೊಡೋಣ ಎಂದು ಪ್ರಭುಪಾದರು ಕೇಳಿದರು. ಪ್ರಭುಪಾದರು ಭಗವದ್ಗೀತಾ ಕೃಷ್ಣ ಪುಸ್ತಕ ಮತ್ತು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಎಂದರು. ಹಿಂದಿಯಲ್ಲಿ ಗಿರಿರಾಜರು ಕೇಳಿದರು. ಪ್ರಭುಪಾದರು ಕೆರಳಿದರು. ಬೇಡ, ಇಂಗ್ಲಿಷ್ ಸಾಕು. ಭಕ್ತರು ದಾರಿಯಲ್ಲಿ ರಾಜ್ದಾ ಅವರನ್ನು ಕರೆದುಕೊಂಡು ಹೋಗಲು ಕಾರಿನಲ್ಲಿ ಹೋದರು. ಅಲ್ಲಿಂದ ಮೊರಾರ್ಜಿಯವರಿದ್ದ ಮೆರಿನ್ ಡ್ರೈವ್ ಅಪಾರ್ಟ್ಮೆಂಟ್ಗೆ ಹೋಗುವವರಿದ್ದರು. 20 ನಿಮಿಷಗಳ ತನಕ ಕರೆಗಂಟೆ ಬಾರಿಸಿದ ಮೇಲೆ ರಾಜರು ಬಂದರು. 5 ನಿಮಿಷ ಮಾತ್ರ ಕಾದಿರಿ ಎಂದು ಹೇಳಿ ವೇಷ ಧರಿಸುವುದರಲ್ಲಿ, ತಿಂಡಿ ತಿನ್ನುವುದರಲ್ಲಿ ತೊಡಗಿದರು. ದುರದೃಷ್ಟವಶಾತ್ ಮೆರಿನ್ ಡ್ರೈವ್ನ ಅಪಾರ್ಟ್ಮೆಂಟ್ ತಲುಪುವ ವೇಳೆಗೆ 8 ಗಂಟೆಯಾಗಿತ್ತು. ಅವರು ಅರ್ಧ ಗಂಟೆ ತಡ. ಅವರು ಪ್ರವೇಶಿಸಿದೇ ತಡ. ಮೊರಾರ್ಜಿಯವರು, ನೀವು ತುಂಬಾ ತಡವಾಗಿ ಬಂದಿದ್ದೀರಿ ಎಂದರು. ಬೇರೆ ಕೆಲವರ ಜೊತೆ ಭೇಟಿಯ ಕಾರ್ಯದಲ್ಲಿದ್ದರು. ಆದ್ದರಿಂದ ಕೆಲವು ನಿಮಿಷ ಮಾತ್ರ ಭಕ್ತರನ್ನು ಕಾಣುವುದಾಗಿ ತಿಳಿಸಿದರು. ತಾವು 7:25ರಿಂದ ಕಾದಿದ್ದ ವಿಷಯವನ್ನು ಮತ್ತೆ ಮತ್ತೆ ಹೇಳಿದರು. ಏನೂ ಹೇಳಲು ತೋಚದೆ ಭಕ್ತರು ಸುಮ್ಮನಿದ್ದರು. ಅವರು ಕ್ಷಮೆ ಕೋರಿ ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಕೊಟ್ಟರು. ಶ್ರೀ ಮೊರಾರ್ಜಿ ಹೆಚ್ಚೇನೂ ಹೇಳದೆ ಬೇರೆಯವರ ಜೊತೆ ನಡೆಸುತ್ತಿದ್ದ ಮೀಟಿಂಗಿಗೆಂದು ಹೊರಟು ಹೋದರು. ಭಕ್ತರು ಹಿಂದಿರುಗಿದಾಗ ಏನಾಯಿತು ಎಂದು ಶ್ರೀಲ ಪ್ರಭುಪಾದರು ಉತ್ಸಾಹದಿಂದ ಕೇಳಿದರು. ಅವರು ತಡವಾಗಿ ಹೋದ ಸಂಗತಿ ತಿಳಿದು ಬೇಸರ ಪಟ್ಟುಕೊಂಡರು. ತುಂಬಾ ಅನ್ಯಾಯ ಎಂದರು. ಮೊರಾರ್ಜಿ ಅವರು ಕ್ಲುಪ್ತತೆಗೆ ಹೆಸರಾದವರು ಎಂದು ಹೇಳಿದರು.
ಅಪನಡವಳಿಕೆಯಿಂದ ಒಳ್ಳೆಯ ಅವಕಾಶವನ್ನು ಕಳೆದುಕೊಂಡಿದ್ದೀರಿ ಎಂದರು. ರಾಜರವರಿಂದ ಹೀಗೆ ತಡವಾಯಿತು ಎಂದು ಭಕ್ತರು ಹೇಳಿದಾಗ ವಿವರವಾದ ವರದಿ ಬೇಕು ಎಂದರು. ನಾವು ಹೋದದ್ದು ಯಾಕೆ, ತಡವಾಯಿತು ಎಂಬುದನ್ನೇ ಮುರಾರ್ಜಿಯವರು ಮುಖ್ಯವಾಗಿ ತಿಳಿಯಲು ಬಯಸಿದ್ದರು ಎಂದು ಭಕ್ತರು ಹೇಳಿದರು. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಮತ್ತೆ ಗಿರಿರಾಜರದೇ ಹೇಳ್ತಾ ಇದ್ದಾರೆ. ರಾಜ ಪ್ರಭುಪಾದರು ಮುಕ್ತಾತ್ಮರೆಂಬುದು ನನಗೆ ತಿಳಿದಿತ್ತು. ಗಿರಿರಾಜ್ ಹೇಳ್ತಾ ಇದ್ದಾರೆ. ವಿನೀತರಾಗಿ ದೈಹಿಕ ಕಾರಣಗಳಿಗಾಗಿ ತಾವು ಮುಕ್ತಾತ್ಮರೆಂದು ಅವರೇ ಹೇಳಿಕೊಳ್ಳುತ್ತಿದ್ದ ಕಾರಣಕ್ಕಾಗಿ ಅಲ್ಲ. ವಾಸ್ತವವಾಗಿ ಅವರು ಲೋಕೋತ್ತರ ಪ್ರಜ್ಞೆಯಲ್ಲಿ ಇದ್ರು. ಅವರು ರಾತ್ರಿ ಎದ್ದಿರ್ತಿದ್ರು, ಅನುವಾದ ಕಾರ್ಯವನ್ನು ಮಾಡ್ತಾ ಇದ್ದರು. ಕಾಯಿಲೆ ಇದ್ದಿದ್ದರಿಂದ ನಿದ್ರೆ ಬರುತ್ತಿರಲಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ. ಅವರು ಯಾವಾಗ್ಲೂ ರಾತ್ರಿ ಹೊತ್ತೇ ಎಲ್ಲ ಮಾಡ್ತಾ ಇದ್ರು. ಅವರು 2 ಗಂಟೆ ಕಾಲ ಮಾತ್ರ ಮಲಗ್ತಿದ್ರು ಅಂತ ನಮ್ಗೆ ಹಿಂದೆ ಎಲ್ಲ ನಾವು ಓದಿದ್ವಿ. ಆದರೆ ಗುರು ಮಹಾರಾಜರ ಮೇಲೆ ಮತ್ತು ಕೃಷ್ಣ ಭಗವಾನನ ಮೇಲೆ ಅವರಿಗೆ ಅಪಾರವಾದ ಶ್ರದ್ಧಾ ಭಕ್ತಿಗಳಿದ್ದರಿಂದ ಆದರೆ ಅದು ಒಣ ಹಾಸ್ಯದ ಹೇಳಿಕೆ ಆಗಿತ್ತು ಅಷ್ಟೇ. ಅವ್ರು ಹೇಳಿದ್ದು, ನನಗೆ ಹಿಂಗೆ ನಿದ್ರೆ ಬರ್ತಾ ಇಲ್ಲ, ಹಾಗಾಗಿ ನಾನು ಎದ್ದು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಅದೆಲ್ಲ ಹಾಸ್ಯವಾಗಿತ್ತು. ನನಗಂತೂ ಆ ಭೇಟಿ ತುಂಬಾ ಮನೋಲ್ಲಾಸ ತಂದ್ಕೊಟ್ಟಿತ್ತು. ಅವರಿಗೆ ನಮಸ್ಕಾರ ಮಾಡಿ ಹಿಂದಕ್ಕೆ ಮಲಗಲು ನಾನು ಹೋದೆ ಅಂತ ಗಿರಿರಾಜ್ ಹೇಳ್ತಾರೆ. ಮರುದಿನ ಬೆಳಗ್ಗೆ ಏನಾಗುತ್ತೆ, ತಮಾಲ ಕೃಷ್ಣ ಗೋಸ್ವಾಮಿ ಮತ್ತು ಗಿರಿರಾಜರು ಪ್ರಧಾನಿಗಳ ಭೇಟಿಗೆ ಮುಂದಾಗಿಯೇ ಸಿದ್ಧತೆ ನಡೆಸಿದ್ರು. ಹೊರಡುವಾಗ ಮೊರಾರ್ಜಿಯವರಿಗೆ ಯಾವ ಪುಸ್ತಕಗಳನ್ನು ಕೊಡೋಣ ಎಂದು ಪ್ರಭುಪಾದರು ಕೇಳ್ತಾರೆ. ಸೊ ಪ್ರಭುಪಾದರು ಏನ್ ಹೇಳ್ತಾರೆ, ಭಗವದ್ಗೀತಾ, ಕೃಷ್ಣ ಪುಸ್ತಕ ಮತ್ತು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಅಂತ ಹೇಳ್ತಾರೆ. ಅದಕ್ಕೆ ಗಿರಿರಾಜರು ಹಿಂದಿ ಅಲ್ಲ ಅಂತ ಕೇಳಿದ್ರೆ ಪ್ರಭುಪಾದರಿಗೆ ಸಿಟ್ಟು ಬರುತ್ತೆ. ಬೇಡ, ಇಂಗ್ಲಿಷೇ ಸಾಕು ಅಂತ ಹೇಳ್ತಾರೆ. ಭಕ್ತರು ದಾರಿಯಲ್ಲಿ ರಾಜದ ಅವರನ್ನು ಕರೆದುಕೊಂಡು ಹೋಗಲು ಕಾರಿನಲ್ಲಿ ಹೋಗ್ತಾರೆ. ಅಲ್ಲಿಂದ ಮೊರಾರ್ಜಿಯವರಿದ್ದ ಮೆರಿನ್ ಡ್ರೈವ್ ಅಪಾರ್ಟ್ಮೆಂಟ್ಗೆ ಹೋಗುವವರಿದ್ದರು. 20 ನಿಮಿಷಗಳ ತನಕ ಕರೆ ಗಂಟೆ ಬಾರಿಸಿದ ಮೇಲೆ ರಾಜದ ಬರ್ತಾರೆ. ಅವರ ಅಪಾರ್ಟ್ಮೆಂಟ್ ಇಂದ ಆಚೆ ಬರ್ತಾರೆ. 5 ನಿಮಿಷ ಮಾತ್ರ ಕಾದಿರಿ ಅಂತ ಹೇಳ್ಬಿಟ್ಟು ವೇಷ ಧರಿಸುವುದರಲ್ಲೇ, ತಿಂಡಿ ತಿನ್ನುವುದರಲ್ಲೇ ಅವರು ತೊಡಗ್ತಾರೆ. ದುರದೃಷ್ಟವಶಾತ್ ಮೆರಿನ್ ಡ್ರೈವ್ ನ ಅಪಾರ್ಟ್ಮೆಂಟ್ಗೆ ತಲುಪುವ ವೇಳೆಗೆ ಅಷ್ಟೊತ್ತಿಗೆ 8 ಗಂಟೆ ಆಗಿರುತ್ತೆ. ಅವರು ಅರ್ಧ ಗಂಟೆ ತಡೆ, ಅವರು ಪ್ರವೇಶಿಸಿದ್ದೇ ತಡೆ. ಮೊರಾರ್ಜಿಯವರು, ನೀವು ತುಂಬಾ ತಡವಾಗಿ ಬಂದಿದ್ದೀರಾ ಎಂದ್ರು. ಸೊ ಮೊರಾರ್ಜಿಯವರೇ ಹೇಳ್ತಾರೆ, ನೀವು ತುಂಬಾ ತಡವಾಗಿ ಬಂದಿದ್ದೀರಾ, ಬೇರೆ ಕೆಲವರ ಜೊತೆ ನನಗೆ ಭೇಟಿ ಕಾರ್ಯದಲ್ಲಿದ್ದೇನೆ, ಆದ್ದರಿಂದ ಕೆಲವು ನಿಮಿಷ ಮಾತ್ರ ಭಕ್ತರನ್ನು ಕಾಣುವುದಾಗಿ ಮೊರಾರ್ಜಿಯವರು ಹೇಳ್ತಾರೆ. ತಾವು ಆಮೇಲೆ ಅವರು 7:25ರಿಂದಾನೇ ಕಾದಿರ್ತಾರೆ. ಆ ವಿಷಯವನ್ನು ಮೊರಾರ್ಜಿಯವರು ಮತ್ತೆ ಮತ್ತೆ ಹೇಳ್ತಾರೆ. ಏನೂ ಹೇಳಲು ತೋಚದೆ ಭಕ್ತರೇನ್ ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ. ಅವರು ಕ್ಷಮೆ ಕೋರಿ ಶ್ರೀಲಾ ಪ್ರಭುಪಾದರ ಪುಸ್ತಕಗಳನ್ನ ಕೊಡ್ತಾರೆ. ಶ್ರೀ ಮೊರಾರ್ಜಿ ಹೆಚ್ಚೇನು ಹೇಳದೆ ಬೇರೆಯವರ ಜೊತೆ ಏನ್ ಮಾಡ್ತಾರೆ, ಅವರು ನಡೆಸ್ತಾ ಇದ್ದಂತ ಮೀಟಿಂಗಿಗೆ ಅವರು ಹೊರಟೋಗ್ತಾರೆ. ಸೊ ಭಕ್ತರು ಹಿಂದಿರುಗಿದಾಗ ಏನಾಯ್ತು ಎಂದು ಶ್ರೀ ಪ್ರಭುಪಾದರಿಗೆ ಒಂಥರ ಉತ್ಸಾಹ. ಕೇಳ್ತಾರೆ, ಅವರು ತಡವಾಗಿ ಹೋದ ಸಂಗತಿ ತಿಳಿದು ಬೇಸರ ಮಾಡ್ಕೋತಾರೆ. ತುಂಬಾ ಅನ್ಯಾಯ ಎಂದ್ರು. ಮೊರಾರ್ಜಿಯವರು ಕ್ಲುಪ್ತತೆಗೆ ಮೊದಲೇ ಹೆಸರಾದವರವರು ಅಂತ ಹೇಳ್ತಾರೆ. ಅಪನಡವಳಿಕೆಯಿಂದ ಒಳ್ಳೆಯ ಅವಕಾಶವನ್ನು ನೀವು ಕಳ್ಕೊಂಡ್ರಿ ಅಂತ ಬೇಸರ ಮಾಡ್ಕೋತಾರೆ. ರಾಜದ ಅವರಿಂದ ಹೀಗೆ ತಡವಾಯಿತು ಎಂದು ಭಕ್ತರು ಹೇಳಿದಾಗ ವಿವರವಾದ ವರದಿ ಬೇಕು ಎಂದ್ರು. ಅದು ವಿವರವಾಗಿ ನನ್ಗೆ ಹೇಳಿ, ಅದ್ಯಾಕೆ ರಾಜದ ಅವ್ರು ಲೇಟ್ ಮಾಡಿದ್ರು ಅಂತ, ನಾವು ಓದೋದು ಯಾಕೆ ತಡವಾಯಿತು ಎಂಬುದನ್ನು ಮೊರಾರ್ಜಿಯವರು ಮುಖ್ಯವಾಗಿ ತಿಳಿಯಲು ಬಯಸಿದ್ದರು ಎಂದು ಭಕ್ತರು ಹೇಳಿದ್ರು. ಭಕ್ತರಿಗೆ ಮೊರಾರ್ಜಿಯವರು ಕೇಳ್ತಾರೆ, ಯಾಕೆ ನೀವು ತಡ ಅಂತ. ಅದಕ್ಕೆ ಆ ವಿಷಯನೂ ಅವರು ಪ್ರಭುಪಾದರಿಗೆ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನು 1 ಪೇಜ್ ಇದೆ ಮಾತಾಜಿ, ಓದಿಸುವುದಾ ಮಾತಾಜಿ? ಮತ್ತೆ 7ನೇ ಅಧ್ಯಾಯ ಮುಗೀತದೆ. ಹಾ ಕಂಪ್ಲೀಟ್ ಆಗುತ್ತೆ. ಆಯ್ತು ಮಾತಾಜಿ. ಓಕೆ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಿರಿರಾಜ ಇಂದನಾ ಮಾತಾಜಿ? ಅಲ್ಲ ಮಾತಾಜಿ, ಇಲ್ಲಿಂದ ರತನ್ ಸಿಂಗ್. ರತನ್ ಸಿಂಗ್ ರಾಜದ ಹೀಗೆ ತಡವಾಗಲು ಕಾರಣರು ಎಂದು ಹೇಳಿದಿರಾ ಎಂದು ಪ್ರಭುಪಾದರು ಕೇಳಿದರು. ಗಿರಿರಾಜ ಮತ್ತು ತಮಾಲ ಕೃಷ್ಣ ತಲೆ ಅಲ್ಲಾಡಿಸಿದರು. ಪ್ರಭುಪಾದರಿಗೆ ತುಂಬಾ ಅಸಹ್ಯವೆನಿಸಿ ಹೇಳಿದರು, ಅವರಿಂದ ತಡವಾಯಿತು ಎಂದೇಕೆ ಹೇಳಲಿಲ್ಲ? ನೀವು ಸರಿಯಾದ ಸಮಯಕ್ಕೆ ಹೋಗಿದ್ದೀರಿ. ಆದರೆ ರಾಜ್ದ ತಡವಾಗುವುದಕ್ಕೆ ಕಾರಣ ಎಂದೇಕೆ ಹೇಳಬಾರದಿತ್ತು? ರಾಜ್ದಾಸ್ ನನ್ನ ಸ್ನೇಹಿತ, ಆದ್ದರಿಂದ ಪ್ರಧಾನಿಗಳ ಎದುರಿಗೆ ಅವರನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸಬಾರದೆಂಬ ಆಲೋಚನೆ ನಿಮ್ಮದು. ಇದು ನನಗೆ ಗೊತ್ತು. ಆದರೆ ಇದರಿಂದ ಎಲ್ಲ ಹಾಳಾಯಿತು. ತುಂಬಾ ಅವಮಾನಿತರಾಗಿ ಪೆಚ್ಚಾಗಿ ಭಕ್ತರು ಪ್ರಭುಪಾದರ ಎದುರಿಗೆ ಕುಳಿತುಕೊಂಡರು. ಶ್ರೀಲ ಪ್ರಭುಪಾದರು 1 ನಿಮಿಷ ಧ್ಯಾನಸ್ಥರಾದರು. ಹೋಗಲಿ ಬಿಡಿ, ಈ ಜನ ತಮ್ಮ ಅಭಿಪ್ರಾಯಗಳಿಗಂತೂ ಬದಲಾಯಿಸಿಕೊಳ್ಳುವುದಿಲ್ಲ.
ತಮ್ಮ ಆರೋಗ್ಯಕ್ಕೆ ಒಳ್ಳೆಯದೆನಿಸುವ ಬೇರೊಂದು ಜಾಗಕ್ಕೆ ಹೋಗುವ ವಿಷಯವನ್ನು ಆಗಾಗ ಪ್ರಭುಪಾದರು ಎತ್ತುತ್ತಿದ್ದರು. ಅದು ಮೇ ತಿಂಗಳು. ಮುಂಬಯಿಯಲ್ಲಿ ತುಂಬಾ ಧಗೆ. ಸ್ವಲ್ಪ ಕಾಲದ ಮೇಲೆ ಮಳೆಗಾಲ ಆರಂಭ. ಕಾಶ್ಮೀರಕ್ಕೆ ಹೋಗುವ ವಿಷಯವನ್ನು ಪರಿಶೀಲಿಸಿದ್ದರು. ಏಕೆಂದರೆ ಅಲ್ಲಿ ಗಾಳಿ ನೀರು ಎರಡು ಆರೋಗ್ಯಕ್ಕೆ ಒಳ್ಳೆಯದೆಂಬ ಪ್ರಸಿದ್ಧಿ ಇತ್ತು. ಆದರೆ ಅಲ್ಲಿ ಸೂಕ್ತ ವಸತಿ ದೊರಕುತ್ತಿರಲಿಲ್ಲ. ಹವೆಯು ತುಂಬಾ ತಂಪಿನದೆ. ಒಂದು ದಿನ ಗುಜರಾತಿನ ರಾಜ್ಯಪಾಲರಾದ ಶ್ರೀಮನ್ನಾರಾಯಣ ಅವರು ಭೇಟಿಯಾಗಲು ಬಂದರು. ನಿಮ್ಮ ಆರೋಗ್ಯದ ಕಡೆ ನಿಗಾ ಇರಲಿ ಎಂದರು ಶ್ರೀಮನ್ನಾರಾಯಣ. ನಿಮ್ಮ ಆರೋಗ್ಯ ಸುಧಾರಿಸಲೆಂದು ಹಾರೈಸುತ್ತೇನೆ. ಅಯ್ಯೋ ಬಿಡಿ, ಇದು ಮುದಿ ಯಂತ್ರ. ಪ್ರಭುಪಾದರು ನಕ್ಕರು. ನೀವು ಗುಣಪಡಿಸಿದಷ್ಟು ಅದು ಹದಗೆಡುತ್ತಲೇ ಹೋಗುತ್ತದೆ. ಆದರೆ ನಾನು ಕೆಲಸವನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ನನ್ನ ಕೆಲಸ ಮುಂದುವರಿಯುತ್ತಾ ಹೋಗುತ್ತದೆ. ನನ್ನ ಮುಖ್ಯ ಕೆಲಸ ಎಂದರೆ ಈ ಪುಸ್ತಕಗಳನ್ನು ಬರೆಯುವುದು. ಆ ಕೆಲಸ ನಡೆಯುತ್ತಲೇ ಬಂದಿದೆ ಎಂದರು. ಇನ್ನು ಕೆಲವರು ಭಾರತೀಯ ಅತಿಥಿಗಳು ಬಂದಿದ್ದರು. ಅವರೆಲ್ಲ ಕೂಡಲೇ ಉತ್ತಮ ಆರೋಗ್ಯ ಧಾಮಗಳನ್ನು ಶಿಫಾರಸು ಮಾಡಲಾರಂಭಿಸಿದರು. ಶ್ರೀನಗರ, ಕಾಶ್ಮೀರ, ಡೆಹ್ರಾಡೂನ್, ಮಸೂರಿ, ಶಿಮ್ಲಾ, ಹರಿದ್ವಾರ ಹೀಗೆ. ಹೌದು, ನಿಜ, ಹರಿದ್ವಾರದ ನೀರು ಚೆಂದ, ಶ್ರೀಮನ್ನಾರಾಯಣರು ಹೇಳಿದರು. ಆದರೆ ಅದಕ್ಕಿಂತ ಚೆಂದ ಎಂದರೆ ಗಂಗಾ ನದಿ ಹರಿಯುವ ಹೃಷಿಕೇಶ. ಗಂಗಾ ನದಿಯ ದಡದಲ್ಲಿರುವ ಪ್ರದೇಶಗಳೆಲ್ಲ ನೀರು ಚೆನ್ನಾಗಿರುತ್ತದೆ, ಶುದ್ಧ ಗಂಗಾಜಲ. ಶ್ರೀಲ ಪ್ರಭುಪಾದರು ಈ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಶೀಲಿಸಿ ಶಿಷ್ಯರ ಕಡೆ ತಿರುಗಿದರು. ಆಗಲಿ, ಹೃಷಿಕೇಶಕ್ಕೆ ಹೋಗೋಣ. ಸಮಯ ಚೆನ್ನಾಗಿದೆ, ಅದಕ್ಕೆ ವ್ಯವಸ್ಥೆ ಮಾಡೋಣ. ಆ ನಿಮಿಷದಿಂದ ಹೃಷಿಕೇಶಕ್ಕೆ ಹೋಗುವುದು ಒಂದು ಖಚಿತ ಯೋಜನೆಯಾಯಿತು. 1 ವಾರದೊಳಗೆ ಮುಂಬಯಿ ಬಿಡಲು ಶ್ರೀಲ ಪ್ರಭುಪಾದರು ಸಿದ್ಧತೆ ಮಾಡಿಕೊಂಡರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಓಕೆ. ರತನ್ ಸಿಂಗ್ ರಾಜ್ದ ಹೀಗೆ ತಡವಾಗಲು ಕಾರಣರು ಅಂತ ಹೇಳಿದ್ರ ಅಂತ ಪ್ರಭುಪಾದನ ಕೇಳ್ತಾರೆ. ಅವಾಗ ಏನಾಗುತ್ತೆ, ಗಿರಿರಾಜ ಮತ್ತು ತಮಾಲ್ ಕೃಷ್ಣ ಏನ್ ಹೇಳ್ತಾರೆ, ಅವರು ತಲೆ ಅಲ್ಲಾಡಿಸ್ತಾರೆ. ಅವರು ಏನು ಹೇಳಿಲ್ವಲ್ಲ. ಸೊ ಪ್ರಭುಪಾದರಿಗೆ ತುಂಬಾ ಹಾಸ್ಯವೆನಿಸ್ತು ಅದು ಅವ್ರು ಕೇಳಿ. ಅವರಿಂದ ತಡವಾಯ್ತು ಎಂದೇಕೆ ನೀವು ಹೇಳಿಲ್ಲ, ನೀವು ಸರಿಯಾದ ಸಮಯಕ್ಕೆ ಹೋಗಿದ್ದೀರಿ. ಆದ್ರೆ ರಾಜ್ದ ತಡವಾಗುವುದಕ್ಕೆ ಕಾರಣ ಇದಕ್ಕೆ ಹೇಳಬಾರದಿತ್ತು. ರಾಜ್ದ ನನ್ನ ಸ್ನೇಹಿತ, ಆದ್ರಿಂದ ಪ್ರಧಾನಿಗಳ ಎದುರಿಗೆ ಅವರನ್ನ ಇಕ್ಕಟ್ಟಿನಲ್ಲಿ ಸಿಗಿಸಬಾರದು ಅಂತ ಆಲೋಚನೆ ನಿಮ್ದ ಅಂತ ಎಂದು ನನಗೆ ಗೊತ್ತು ಅಂತ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಬೇರೆಯವರ ಮನಸ್ಸನ್ನು ಅವರು ಮೊದಲೇ ತಿಳ್ಕೊಂಡ್ಬಿಡ್ತಾರೆ. ಆದರೆ ಇದರಿಂದ ಎಲ್ಲ ಹಾಳಾಯ್ತು. ತುಂಬಾ ಅವಮಾನಿತರಾಗಿ ಪೆಚ್ಚಾಗಿ ಭಕ್ತರು ಪ್ರಭುಪಾದರ ಎದುರಿಗೆ ಕುಳಿತುಕೊಂಡ್ರು. ಸೊ ಇವ್ರಿಗೂ ತುಂಬಾ ಪೆಚ್ಚಾಗುತ್ತೆ ಭಕ್ತರಿಗೆ. ಅವ್ರು ಏನ್ ಮಾಡ್ತಾರೆ, ಕೂತ್ಕೊಂಡ್ಬಿಡ್ತಾರೆ. ಶ್ರೀಲ ಪ್ರಭುಪಾದರು 1 ನಿಮಿಷ ಧ್ಯಾನಸ್ಥರಾಗ್ತಾರೆ. ಹೋಗ್ಲಿ ಬಿಡಿ, ಈ ಜನ ತಮ್ಮ ಅಭಿಪ್ರಾಯಗಳಂತೂ ಬದಲಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ತಮ್ಮ ಆರೋಗ್ಯಕ್ಕೆ ಒಳ್ಳೆಯದೆನಿಸುವ ಬೇರೊಂದು ಜಾಗಕ್ಕೆ ಹೋಗುವ ವಿಷಯವನ್ನು ಆಗಾಗ ಪ್ರಭುಪಾದರು ಎತ್ತಾನೆ ಇರ್ತಾರೆ. ಆ ಮಾತು ಅದು ಮೇ ತಿಂಗಳು. ಮುಂಬಯಿಯಲ್ಲಿ ತುಂಬಾ ಧಗೆ. ಅಲ್ಲಿ ಸ್ವಲ್ಪ ಕಾಲದ ಮೇಲೆ ಮಳೆಗಾಲ ಆರಂಭ ಆಗುತ್ತೆ. ಸೊ ಹಾಗಾಗಿ ಕಾಶ್ಮೀರಕ್ಕೆ ಹೋಗುವ ವಿಷಯವನ್ನು ಪರಿಶೀಲಿಸ್ತಾ ಇರ್ತಾರೆ. ಏಕೆಂದ್ರೆ ಅಲ್ಲಿ ಗಾಳಿ ನೀರು ಎರಡೂ ಆರೋಗ್ಯಕ್ಕೆ ಒಳ್ಳೆಯದೆಂಬ ಪ್ರಸಿದ್ಧಿಯೇನು ಇರುತ್ತೆ. ಆದ್ರೆ ಅಲ್ಲಿ ಸೂಕ್ತ ವಸತಿ ದೊರಕುತ್ತಿರಲಿಲ್ಲ. ಹವೆಯು ತುಂಬಾ ತಂಪಿನದೆ. ಒಂದು ದಿನ ಗುಜರಾತಿನ ರಾಜ್ಯಪಾಲರಾದ ಶ್ರೀಮನ್ನಾರಾಯಣ ಅವರು ಭೇಟಿಯಾಗಲು ಬರ್ತಾರೆ. ಅವರು ಪ್ರಭುಪಾದರನ್ನ ಭೇಟಿ ಆಗ್ತಾರೆ. ನಿಮ್ಮ ಆರೋಗ್ಯದ ಕಡೆ ನಿಗಾ ಇರ್ಲಿ ಎಂದರು ಶ್ರೀಮನ್ನಾರಾಯಣ. ನಿಮ್ಮ ಆರೋಗ್ಯ ಸುಧಾರಿಸಲೆಂದು ಹಾರೈಸುತ್ತೇನೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇವರು ಪ್ರಭುಪಾದರು ಹಾಸ್ಯವಾಗಿ ಹೇಳ್ತಾರೆ, ಅಯ್ಯೋ ಬಿಡಿ, ಇದು ಮುದಿ ಯಂತ್ರ. ಪ್ರಭುಪಾದರು ನಗ್ತಾರೆ. ನೀವು ಗುಣಪಡಿಸಿದಷ್ಟು ಅದು ಹದಗೆಡುತ್ತಲೇ ಹೋಗುತ್ತದೆ. ಆದರೆ ನಾನು ಕೆಲಸವನ್ನು ಮಾತ್ರ ಎಂದಿಗೂ ನಿಲ್ಲಿಸುವುದಿಲ್ಲ. ನನ್ನ ಕೆಲಸ ಮುಂದುವರಿಯುತ್ತಾ ಹೋಗುತ್ತದೆ. ನನ್ನ ಮುಖ್ಯ ಕೆಲಸ ಅಂದ್ರೆ ಪುಸ್ತಕಗಳನ್ನ ಬರೆಯೋದು. ಆ ಕೆಲಸ ನಡೆಯುತ್ತಲೇ ಬಂದಿದೆ ಅಂತ ಪ್ರಭುಪಾದರು ಹೇಳ್ತಾರೆ. ಇನ್ನು ಕೆಲವರು ಭಾರತೀಯ ಅತಿಥಿಗಳು ಬಂದಿದ್ರು. ಅವರೆಲ್ಲ ಕೂಡಲೇ ಉತ್ತಮ ಆರೋಗ್ಯ ಧಾಮಗಳನ್ನ ಶಿಫಾರಸು ಮಾಡ್ತಾರೆ. ಶ್ರೀನಗರ, ಕಾಶ್ಮೀರ, ಡೆಹ್ರಾಡೂನ್, ಮಸೂರಿ, ಶಿಮ್ಲಾ, ಹರಿದ್ವಾರ ಎಲ್ಲ. ಸೊ ಹೌದು, ನಿಜ, ಹರಿದ್ವಾರದ ನೀರು ಚಂದ, ಶ್ರೀಮನ್ನಾರಾಯಣರು ಹೇಳ್ತಾರಾಗಂತ. ಆದರೆ ಅದಕ್ಕಿಂತ ಚಂದ ಎಂದರೆ ಗಂಗಾ ನದಿ ಹರಿಯುವ ಋಷಿಕೇಶ. ಗಂಗಾ ನದಿಯ ದಡದಲ್ಲಿ ಪ್ರದೇಶಗಳೆಲ್ಲ ನೀರು ಗಂಗಾ ನದಿಯ ದಡದಲ್ಲಿರುವ ಪ್ರದೇಶಗಳಲ್ಲೆಲ್ಲ ನೀರು ಚೆನ್ನಾಗಿರುತ್ತದೆ, ಶುದ್ಧ ಗಂಗಾಜಲ ಅಲ್ಲೆಲ್ಲ ಅಂತ ಹೇಳ್ತಾರೆ.
ಸೊ ಶ್ರೀಲ ಪ್ರಭುಪಾದರು ಈ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಶೀಲಿಸಿಕೊಂಡು ಶಿಷ್ಯರ ಕಡೆ ತಿರುಗಿದರು. ಆಗಲೇ ಋಷಿಕೇಶಕ್ಕೆ ಹೋಗೋಣ ಅಂತ ಪ್ರಭುಪಾದರು ಹೇಳ್ತಾರೆ. ಸಮಯ ಚೆನ್ನಾಗಿದೆ, ಅದಕ್ಕೆ ವ್ಯವಸ್ಥೆ ಮಾಡೋಣ ಅಂತಾರೆ. ಸೊ ಆ ನಿಮಿಷದಿಂದ ಋಷಿಕೇಶಕ್ಕೆ ಹೋಗುವುದು ಒಂದು ಖಚಿತ ಯೋಜನೆ ಆಯ್ತು. ಸೊ 1 ವಾರದೊಳಗೆ ಮುಂಬೈ ಬಿಡಲು ಶ್ರೀಲ ಪ್ರಭುಪಾದರು ಸಿದ್ಧತೆ ಮಾಡ್ಕೋತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 7ನೇ ಅಧ್ಯಾಯ ಮುಗಿಯಿತು ಮಾತಾಜಿ. ನಾಳೆ 8ನೇ ಅಧ್ಯಾಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ಹಾಕಿದ್ದೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಮೀಟಿಂಗ್ ಎಂಡ್ ಮಾಡ್ಲಿಯಾ ಮಾತಾಜಿ? ಮಾತಾಜಿ. ಓಕೆ.